ಇಂದಿನ ದಿವಸ ಈಗಾಗಲೇ ದೇವರ ಒಂದು ಸಾನ್ನಿಧ್ಯದಲ್ಲಿ ಶ್ರೀದೇವರ ಬೆಳ್ಳಿಯ ಉಬ್ಬು ಪ್ರತಿಮೆಯ ಒಂದು ಛಾಯಾಬಿಂಬದ ಪ್ರತಿಷ್ಠಾ ಮಹೋತ್ಸವಗಳು ನೆರೆದಿರುವಂಥದ್ದು. ಅದರ ಜೊತೆಗೆ ವೈದಿಕ ಕಾರ್ಯಕ್ರಮಗಳು ಕೂಡ ಕಳೆದ 2 ದಿನಗಳಿಂದ ನಡೆದಿರುವಂಥದ್ದು. ಊರ ಪರವರ ಭಕ್ತಾಭಿಮಾನಿಗಳು ಆಗಮಿಸಿ ಇಲ್ಲಿ ಈ ಒಂದು ಭಜನಾ ಮಂದಿರದ ಲೋಕಾರ್ಪಣೆ, ಪ್ರತಿಷ್ಠಾ ಮಹೋತ್ಸವ ಎಲ್ಲ ವೈದಿಕ ಮತ್ತು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಈ ಒಂದು ಮಳೆಯ ನಡುವೆಯೂ ಕೂಡ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಯಾವುದೇ ರೀತಿಯಾದಂತಹ ತೊಂದರೆಯಾಗದ ರೀತಿಯಲ್ಲಿ ಅಚ್ಚುಕಟ್ಟಿನ ವ್ಯವಸ್ಥೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಜೋಡಿಸಿದಂತಹ ಸಮಿತಿಯವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಏನು ಮಾತಾಡ್ತಾರೆ ಅಂತ ಅವರ ಹತ್ರ ಕೇಳಬೇಕು. ಮೊದಲಿಗೆ ಅಂತಿಮ ಹಂತದ ಒಂದು ಪೂರ್ವಸಿದ್ಧತಾ ಸಭೆಯಲ್ಲಿ ಒಟ್ಟು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಮಾರ್ಗದರ್ಶನ ನೀಡಿರುವಂತಹ ರಾಧಾಕೃಷ್ಣ ಬೋರ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವವನ್ನು ನಡೆಸಿದಂತಹ ಕಾರ್ಯಾಧ್ಯಕ್ಷರಾಗಿ ನಡೆಸಿದಂತಹ ಅನುಭವ ಕೂಡ ಇದೆ. ಸರ್, ಅಂತಿಮ ಹಂತದಲ್ಲಿ ತಾವು ರೂಪುರೇಷೆಗಳನ್ನು ಕೊಟ್ಟಿದ್ದೀರಾ. ಆ ರೂಪುರೇಷೆಗಳ ಪ್ರಕಾರವಾಗಿ ಈ ಮಳೆಯ ನಡುವೆಯೂ ಕೂಡ ಕಾರ್ಯಕ್ರಮ ಹೇಗೆ ನಡೆಯಿತು? ನಮಸ್ತೆ ಎಲ್ರಿಗೂ. ಮೊದಲಾಗಿ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿದ ಸುಮಾರು 24 ವರ್ಷಗಳ ಹಿಂದೆ ಈ ಊರಿನ ಸದ್ಭಕ್ತರ ಒಂದು ಪ್ರಯತ್ನದ ಮೂಲಕ ಕಲ್ಲಿನ ಕೋರೆಯಾಗಿದ್ದಂಥ ಈ ಭಾಗದಲ್ಲಿ 4 ತುಂಡು ಕಂಬಗಳನ್ನು ಹಾಕಿಕೊಂಡು ಚಪ್ಪರವನ್ನು ಮಾಡಿ ಗಣಪತಿಯ ಆರಾಧನೆ ಮಾಡುವಂಥ ಪ್ರಕ್ರಿಯೆಗಳು ಪ್ರಾರಂಭವಾದವು. ಹಲವು ಕಾರಣಗಳಿದ್ದು, ಆದರೆ ಆ ಕಾರಣಾಂತರಗಳಿಂದ ಅದನ್ನು ಮುಂದುವರಿಸಿಕೊಂಡು ಇವತ್ತು 24 ವರ್ಷಗಳ ಮೇಲೆ ಅತ್ಯಂತ ಸುಂದರವಾದ, ಅತ್ಯಂತ ಭವ್ಯವಾದಂಥ ಒಂದು ಆಲಯವನ್ನು, ಒಂದು ಭಜನಾ ಮಂದಿರ ನಿರ್ಮಾಣಗೊಂಡಿದೆ. ನಾನು ವಿಶೇಷವಾಗಿ ಈ ಊರಿನ ಯುವ ಪಡೆಯನ್ನು, ಯುವ ಜನತೆಯನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅವರ ಶ್ರಮ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ 100ಕ್ಕೆ 100 ಅವರ ಶ್ರಮ ಅಂತ ಹೇಳಿ ನಾನು ತುಂಬ ಪ್ರೀತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಒಂದು 10 ದಿವಸಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಾ ಇದ್ದರೂ ಇವತ್ತು ಆ ಹುಡುಗರ ಮುಖದಲ್ಲಿ ಒಂದು ಮಂದಹಾಸವನ್ನು ಕಾಣ್ತಾ ಇದ್ದೇವೆ. ಕಾರಣ ಅಂತ ಹೇಳಿದರೆ, ಯಾವುದೋ ಒಂದು ಯುದ್ಧವನ್ನು ಗೆದ್ದು ಬಂದಂತಹ ಒಂದು ಆತ್ಮವಿಶ್ವಾಸ, ಆ ಸಂತೋಷ ಅವರ ಮುಖದಲ್ಲಿ ಕಾಣ್ತಾ ಇದೆ. ನಾನು ಯುದ್ಧ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ಪ್ರಕೃತಿಯ ಮುನಿಸಿ, ನಿಮ್ಗೆ ಗೊತ್ತಿರಬಹುದು, ವಾಯುಭಾರ ಕುಸಿತ ಆಗಿರ್ತಕ್ಕಂಥ ಪ್ರಕೃತಿಯ ಮುನಿಸಿರ್ಬೋದು, ಜೊತೆಯಲ್ಲಿ ಗಾಳಿ ಇರಬಹುದು, ಎಲ್ಲವನ್ನ ಯಾವುದನ್ನು ಲೆಕ್ಕಿಸದೆ ಅದರ ವಿರುದ್ಧ ಹೋರಾಟವನ್ನು ಮಾಡಿ ಅತ್ಯಂತ ಅದ್ಧೂರಿಯಾಗಿ, ಅತ್ಯಂತ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಜಯಪ್ರಕಾಶ್ ಶ್ರೀಗಳು ನಿರಂತರವಾಗಿ ಅದರೊಟ್ಟಿಗೆ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡಿ ಅವರ ಪ್ರಯತ್ನಗಳು ಕೂಡ ಇದೆ. ನನಗೂ ಕೂಡ, ನಾನು ನೀವು ಹೇಳಿದ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಿಂದಾಗಿ ನನಗೂ ಬರಲಿಕ್ಕಾಗಲಿಲ್ಲ. ನಾನು ಇಲ್ಲಿ ಬಂದಿರುವಂಥದ್ದು 25ನೇ ತಾರೀಕಿಗೆ. ತಾವು ಕೂಡ ಸಭೆಯಲ್ಲಿ ಇದ್ದಿರಿ. ಅವತ್ತು ಒಂದಷ್ಟು ನನ್ನ ಅನುಭವ ಅಂತ ನಾನು ಹೇಳೋದಿಲ್ಲ, ನನಗೆ ಗೊತ್ತಿದ್ದಂತಹ ಮಾಹಿತಿಗಳನ್ನು ಕೊಟ್ಟು ಒಂದಷ್ಟು ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡೆವು. ಊಟದ ವ್ಯವಸ್ಥೆಯನ್ನು ಮೇಲ್ಗಡೆ ತಂದು ಒಂದಷ್ಟು ಬೇರೆ ಬೇರೆ VIP ರೂಮುಗಳಿರ್ಬೋದು, ಕಾರ್ಯಾಲಯ ಇರ್ಬೋದು, ಎಲ್ಲ ಮಾಹಿತಿಯನ್ನು ಕೊಟ್ಟಾಗ ಆ ಮಾಹಿತಿಯಂತೆ ನಿಮ್ಮನ್ನು ಗೊತ್ತಾಗಿರ್ಬೋದು, 26ನೇ ತಾರೀಕಿಗೆ ಇಲ್ಲಿ ಒಂದು ಅರ್ಧ ಫೀಟಿನಷ್ಟು ಕೊಳಕುಗಳು ತುಂಬಿಕೊಂಡಿದ್ದವು. ಮರುದಿವಸ ಬೆಳಿಗ್ಗೆ ಬರುವಾಗ ಎಲ್ಲವನ್ನ ಕ್ಲೀನ್ ಮಾಡಿ ಅಲ್ಲಿ ಬೇಕಾದಂಥ ಜಲ್ಲಿಗಳನ್ನು ಹಾಕಿ ಅತ್ಯಂತ ಸುಂದರವಾದ ಒಂದು ಸಭಾಂಗಣವನ್ನು ನಮ್ಮ ಯುವಕರು ತಯಾರು ಮಾಡಿದ್ದಾರೆ. ಬಹುಶಃ ಇವತ್ತಿಗೂ ಪ್ರಕೃತಿಗೂ ಗೊತ್ತಾಗಿರಬೇಕು, ಯುವಕರೊಟ್ಟಿಗೆ ಹೋರಾಟ ಮಾಡೋದು ಸರಿಯಲ್ಲ, ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ತಗೊಳ್ಳೋದೇನೆ ಅಂತ ಹೇಳಿ ಮಳೆರಾಯ ಕೂಡ ನಮಗೊಂದು ಸಹಕಾರವನ್ನು ಕೊಟ್ಟಿದ್ದಾನೆ. ಅದ್ಭುತವಾದಂಥ ಒಂದು ಕಾರ್ಯ ಈ ಊರಿನಲ್ಲಿ ನಡೆದು ಬಂದಿದೆ. ನಾನು ಇನ್ನಷ್ಟು ಯುವಕರ ವಿನಂತಿ ಮಾಡೋದಂತ ಹೇಳಿದರೆ, ಈ ಕಾರ್ಯಕ್ರಮ ಇಲ್ಲಿ ನಿಲ್ಲಬಾರದು. ಸುಮಾರು ಈ ಒಂದು ಭಜನಾ ಮಂದಿರಕ್ಕೆ ಸುಮಾರು 250 ಮನೆಗಳು ಬರುತ್ತೆ. ಆ 250 ಮನೆಗಳಿಗೆ ಕೂಡ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಹಿಂದೂ ಸಮಾಜವನ್ನು ಗಟ್ಟಿ ಮಾಡೋ ದೃಷ್ಟಿಯಿಂದ ನಿರಂತರವಾದ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ಆಲಯ ಇಡೀ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಒಂದು ಮಾದರಿ ಆಲಯವಾಗಿ ಮೂಡಿ ಬರುವಲ್ಲಿ ಯಾವುದೇ ಅನುಮಾನಗಳಿಲ್ಲ. ಖಂಡಿತವಾಗಲೂ ಹಿರಿಯರು ಆ ಕಟ್ಟಂತ ಕನಸುಗಳು ಇವತ್ತು ನೆರವೇರಿಸ್ತಾ ಇದೆ. ಆ ಕನಸು ಇನ್ನಷ್ಟು ಸಾಕ್ಷಾರಗೊಳ್ಳಿ, ಈ ಭಾಗದ ಎಲ್ಲ ಭಕ್ತರು ಈ ಒಂದು ಕಾರ್ಯಕ್ರಮ ತಮ್ಮನ್ನು ತೊಡಗಿಸಿಕೊಂಡಿದೆ ಅಂತ ಹೇಳಿ ಅತ್ಯಂತ ಸಂತೋಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆ ಪ್ರತಿ ಸಮಿತಿಯವರು ಕೂಡ ಅನೇಕ ಉಪಸಮಿತಿಗಳನ್ನು ರಚಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲಿಕ್ಕೆ ಇಲ್ಲಿಯ ಸಿದ್ಧಿವಿನಾಯಕ ಸೇವಾ ಸಂಘ ಆಗಿರ್ಬೋದು, ಪುನರ್ನಿರ್ಮಾಣ ಸಮಿತಿ ಮುಂದಾಗಿರುವಂಥದ್ದು. ಹಾಗಾಗಿ ಬೇರೆ ಬೇರೆ ಸಮಿತಿಗಳನ್ನು ರಚಿಸಿಕೊಂಡು ಅದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಸಂಘಟಿಸಿರುವಂಥದ್ದು. ಮತ್ತೊಬ್ಬರು ನಮ್ಮ ಜೊತೆಗೆ ಇದ್ದಾರೆ, ಶಿವಪ್ರಸಾದ್ ತಲಪಾಡಿ ಅವರು. ಬಹುಶಃ ಸಭಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಿತಿಯ ಒಂದು ಸಂಚಾಲಕರಾಗಿ ಕೂಡ ಇದ್ದಾರೆ. ಅವರ ನೇತೃತ್ವದಲ್ಲಿ ಬಹುಶಃ ಅದು ಕೂಡ ಒಂದು ಈ ಮಳೆಯ ನಡುವೆ ಆ ವೇದಿಕೆಯಲ್ಲಿ ಆಗಿರ್ಬೋದು, ಅದನ್ನು ನಡೆಸುವಂಥದ್ದು ಕೂಡ ಬಹಳ ಒಂದು ಸವಾಲಿನ ಕೆಲಸ. ಹೇಗೆ ಇದನ್ನು ಮಾಡಿದ್ರು ಅಂತ ಅವರ ಕೇಳೋಣ. ನಮಸ್ತೆ. ನಮಸ್ತೆ ಸರ್. ಯಾವ ರೀತಿಯಾಗಿ ಸಭಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಣೆ ಒಂದು ಸಮಿತಿ ರಚನೆ?
ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಪುನರ್ನಿರ್ಮಾಣ ಮತ್ತು ಲೋಕಾರ್ಪಣೆಯ ಈ ಒಂದು ಸಭಾ ಕಾರ್ಯಕ್ರಮವನ್ನು ಒಟ್ಟು ಯಶಸ್ವಿಯಾಗಿ ನಡೆಸಬೇಕು. ನಾಡಿನ ಎಲ್ಲ ಗಣ್ಯರನ್ನು ನಮ್ಮೂರಿಗೆ ಆಹ್ವಾನಿಸಬೇಕು, ಅದರ ಜೊತೆಗೆ ಅವರಿಗೆ ಒಂದು ಒಳ್ಳೆಯ ಆತಿಥ್ಯವನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಸಮಿತಿ ರಚನೆಯಾಯಿತು. ಅದರ ಜೊತೆಗೆ ನಮಗೆ ದೊಡ್ಡ ಸವಾಲು ಈಗಾಗಲೇ ನೀವೇ ಉಲ್ಲೇಖ ಮಾಡಿದಾಗೆ ಮಳೆ. ಕೊನೆಯ ಕ್ಷಣದವರೆಗೆ ನಮಗೆ ವೇದಿಕೆಯ ನಿರ್ಮಾಣವೇ ಮಾಡಲಿಕ್ಕೆ, ಸಭಾಂಗಣ ನಿರ್ಮಾಣ ಮಾಡಲಿಕ್ಕೆ ದೊಡ್ಡ ಕಷ್ಟ ಆಗಿತ್ತು. ಆದರೆ ಇಲ್ಲಿಯ ಕಾರ್ಯಕರ್ತರ ಅವಿರತ ಶ್ರಮ, ಆ ಶ್ರಮದ ಫಲವಾಗಿ ಒಂದು ವೇದಿಕೆ ನಾವು ಊಹಿಸಿದ ರೀತಿಗೆ ಬರದಿದ್ದರೂ ಕೂಡ ಒಂದು ಅಚ್ಚುಕಟ್ಟಾದ ಒಂದು ವೇದಿಕೆ ನಿರ್ಮಾಣ ಆಯಿತು. ಒಟ್ಟು 3 ದಿನಗಳ ಸಭಾ ಕಾರ್ಯಕ್ರಮದ ಆಯೋಜನೆ. 3 ದಿನಗಳಲ್ಲಿ ಒಟ್ಟು 105 ಜನ ವಿವಿಧ ಕ್ಷೇತ್ರಗಳ ಗಣ್ಯರನ್ನು ಈ ಸಭೆಗೆ ನಾವು ಆಹ್ವಾನಿಸಿದೆವು. ಹೆಚ್ಚಿನ ಅತಿಥಿಗಳು ಆಗಮಿಸಿದ್ದಾರೆ. ಜೊತೆಗೆ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿದವರಿಗೆ ಸನ್ಮಾನ ಕಾರ್ಯಕ್ರಮ ಇವೆಲ್ಲವನ್ನು ಆಯೋಜಿಸಲಿಕ್ಕೆ ಸಾಧ್ಯ ಆಗಿದೆ. ಮಳೆ ಎಷ್ಟು ನಮಗೆ ತೊಂದರೆಯಾದರೂ ಕೂಡ ಕಾರ್ಯಕರ್ತರ ಒಂದು ಶ್ರಮಕ್ಕೆ ಆ ಮಹಾಗಣಪತಿ ಒಲಿದಿದ್ದಾನೆ. ಯಾವ ಕಾರ್ಯಕ್ರಮಕ್ಕೂ ದೊಡ್ಡ ವ್ಯವಸ್ಥೆಗೆ ಅಡ್ಡಿಯಾದರೂ ಕೂಡ ಕಾರ್ಯಕ್ರಮಕ್ಕೆ ಅಡ್ಡಿಯಾಗಲಿಲ್ಲ. ಬಹುಶಃ ನಾನು ಗಮನಿಸಿದ ರೀತಿಯಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ಸಾಕಷ್ಟು ಪರವೂರಿನ ಭಕ್ತರನ್ನು ಕೂಡ ಇಲ್ಲಿಗೆ ಒಂದು ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಿದ್ದೀರಾ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅತಿಥಿಗಳನ್ನ ಆಹ್ವಾನಿಸುವಾಗ ಹೇಗೆ ಈ ರೀತಿಯ ನಿರ್ವಹಣೆ ಮಾಡ್ತೀರಿ ಅದನ್ನು ಅಂತ? ಅದಕ್ಕೆ ಒಂದು ವ್ಯವಸ್ಥಿತವಾದ ಸಂಘಟನೆ ಮಾಡಿದ್ದೆವು. ಒಟ್ಟು 105 ಜನ ಅತಿಥಿಗಳನ್ನು ನಾವು ಬೇರೆ ಬೇರೆ ಸಭೆಗಳಲ್ಲಿ, ನಮ್ಮ ಕಾರ್ಯಕರ್ತರ ಸಮಾಲೋಚನಾ ಸಭೆಗಳಲ್ಲಿ ಸೂಚಿಸಿ, ಆ ಪ್ರತಿಯೊಬ್ಬ ಅತಿಥಿಗೆ ಕೂಡ ನಾವು ಆ ಅತಿಥಿಗಳ ಒಂದು ತಂಡವನ್ನು ಮಾಡಿಕೊಂಡು ಅವರಿಗೆ ನಮ್ಮಲ್ಲಿ ಒಬ್ಬರು ಪ್ರಮುಖರನ್ನು ಮಾಡಿಕೊಂಡು ಆ ಪ್ರಮುಖರ ಮುಖಾಂತರವಾಗಿ ಅವರನ್ನು ಜೋಡಿಸುವಂಥ ಕೆಲಸ ಕಾರ್ಯ, ಅವರಿಗೆ ಆಮಂತ್ರಣ ಪತ್ರಿಕೆ ಕೊಡುವಂಥದ್ರಲ್ಲಿ, ಮತ್ತು ಕಾರ್ಯಕ್ರಮದ ಹಿಂದಿನ ದಿನ ಅವರನ್ನು ಕರೆ ಮಾಡಿ ಅವರಿಗೆ ಮತ್ತೆ ನೆನಪಿಸುವಂಥ ಕೆಲಸ ಕಾರ್ಯಗಳು, ಅವರು ಬಂದಾಗ ಅವರನ್ನು ಸ್ವಾಗತಿಸುವಂಥದ್ದು, ಅವರಿಗೆ ಬೇಕಾದ ಅತಿಥಿ ಸತ್ಕಾರವನ್ನು ಮಾಡುವಂಥದ್ದು, ಬೀಳ್ಕೊಡುವಂಥದ್ದಕ್ಕೆ ಎಲ್ಲ ನಮ್ಮ ಒಟ್ಟು ಸಮಿತಿಯ ಸದಸ್ಯರಿಗೆ ಎಲ್ಲವನ್ನು ಹಂಚಿಕೊಂಡು ಮಾಡ್ತಾ ಇದ್ದೇವೆ. ಇದು ಸಂಚಾಲಕ ಎನ್ನುವ ನೆಲೆಯಲ್ಲಿ ಯಶಸ್ವಿಯಾಗಲಿಲ್ಲ. ಅದರ ಪ್ರತಿಯೊಬ್ಬ ಸದಸ್ಯನ ಕಾರ್ಯದಿಂದಾಗಿ ಈ ಸಭಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಧನ್ಯವಾದಗಳು. ಇನ್ನೊಂದು ಸಮಿತಿ ಬಹಳ ಮುಖ್ಯವಾಗಿ ವೇದಿಕೆ ಸಮಿತಿ. ಬಹುಶಃ ನೀವು ನೋಡ್ತಾ ಇರ್ಬೋದು, ನಮ್ಮ ನಿಂತುಕೊಂಡಿರುವಂತಹ ಹಿಂಭಾಗದಲ್ಲಿ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ಮಂದಿ ಅತಿಥಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬಹುದೊಡ್ಡವಾದಂತಹ ಒಂದು ವೇದಿಕೆ ಕೂಡ ಇಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಈ ಮಳೆಯ ನಡುವೆಯೂ ಕೂಡ ಅದನ್ನು ಅತ್ಯಂತ ಅಚ್ಚುಕಟ್ಟಿನಲ್ಲಿ ಮಾಡಬೇಕು ಅಂತ ಇದ್ರೆ ಅದು ಕೂಡ ಒಂದು ದೊಡ್ಡ ರೀತಿಯ ಸವಾಲು. ಬಹುಶಃ ವೇದಿಕೆ ಸಮಿತಿ ಯಾವ ರೀತಿಯಾಗಿ ಅದನ್ನು ನಿರ್ವಹಿಸಿದೆ ಎಂಬುದು ಅವರ ಹತ್ರ ಮಾತಾಡೋಣ. ವೇದಿಕೆ ಸಮಿತಿಯ ಸಂಚಾಲಕರಾಗಿರುವ ಸನತ್ ಕುಮಾರ್ ಅವರಿದ್ದಾರೆ, ಹಾಗೆ ಶಿವಪ್ರಸಾದ್ ಅವರು ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ. ನಮಸ್ತೆ ಸರ್. ಹೇಗೆ ಇಷ್ಟೊಂದು ದೊಡ್ಡ ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಸವಾಲಾಯಿತು ಈ ಮಳೆಯ ನಡುವೆ, ಹೇಗೆ ಅದನ್ನು ನಿರ್ವಹಣೆ ಮಾಡಿದ್ದೀರಿ? ದೇವರ ದಯೆ, ಆದರೆ ಸ್ವಲ್ಪ ಮಳೆಯ ಸ್ವಲ್ಪ ನಮಗೆ ತೊಂದರೆ ಆಯಿತು. ಈ ವೇದಿಕೆಯನ್ನು ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕಂತ ನಮ್ಮ ಕಲ್ಪನೆ ಇತ್ತು. ವೇದಿಕೆ ಸಾಂಸ್ಕೃತಿಕ ಸಮಿತಿ ಮತ್ತು ಸಭಾ ಕಾರ್ಯಕ್ರಮ ನಮ್ಮ ಜೊತೆಯಾಗಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕಲ್ಪನೆಗೆ ಅಷ್ಟು ಬರಲಿಲ್ಲ ಈ ಮಳೆಯ ತೊಂದರೆಯಿಂದ. ಆದರೆ ಕಾರ್ಯಕರ್ತ ಬಂಧುಗಳ ಎಣಿಸಿರಲಿಲ್ಲ ಈ ಮಳೆ ಬರ್ಬೋದು. ಹೌದು, ಇಷ್ಟು ಬರ್ಬೋದು ಅಂತ ಎನಿಸಿರಲಿಲ್ಲ. ಸಾಧಾರಣ ಬರ್ಬೋದು ಅಂತ ಅನಿಸಿಕೆ ಆಗಿತ್ತು ನಮ್ಮದು. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಮಳೆ ಬರ್ಬೋದು ಅಂತ ನಮ್ಮದು ಯೋಚನೆ ಇರಲಿಲ್ಲ. ಆದರೂ ನಮ್ಮ ಮಿತಿಯಲ್ಲಿ ನಾವು ಆದಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತ ಬಂಧುಗಳೇ ಮುಖ್ಯವಾಗಿ ಇದಕ್ಕೆ ಸಹಕಾರದಿಂದ ಈ ಮಟ್ಟಿಗೆ ಆಗಿದೆ. ಅಂದರೆ ಈ ಕಾರ್ಯಕ್ರಮ ಆರಂಭವಾಗುವಂಥ ಸಂದರ್ಭದಲ್ಲಿ ಅತ್ಯಂತ ಭೀಕರವಾದಂಥ ಮಳೆ ಬರುತ್ತಿತ್ತು, ನಿರಂತರವಾಗಿ ಸುರಿಯುತ್ತಾ ಇರುವಂಥ ಮಳೆ. ಆ ಸಂದರ್ಭದಲ್ಲಿ ನಿಮಗೇನಾದರೂ ಇಲ್ಲಿ ಗೊಂದಲ, ಕನ್ಫ್ಯೂಷನ್ ಆಯಿತಾ? ಹೇಗೆಪ್ಪ ಇದನ್ನು ಮಾಡೋದು, ಯಾವ ರೀತಿಯಾಗಿ ವೇದಿಕೆ ನಿರ್ಮಾಣ ಮಾಡೋದು ಅಂತ? ಅಂದರೆ ಹೌದು, ನಾವು ನಮ್ಮ ಗಂಟೆಗೆ ನಮ್ಮ ವೇದಿಕೆಯಲ್ಲಿ ಬದಲಾವಣೆ ಆಗ್ತಾ ಇತ್ತು. ಮತ್ತು ದೇವರದೇ ಯಾವ ರೀತಿ ಆಗ್ತದೆ ಅಂದರೆ ನಮ್ಮ ಯೋಚನೆ ಇರಲಿಲ್ಲ. ಆದರೂ ಕಾರ್ಯಕರ್ತರ ಕೊನೆಯ ದಿನ ಹೇಗೆ ಅನಿಸ್ತದೆ ನಿಮಗೆ? ತುಂಬ ಸಂತೋಷ ಅನಿಸ್ತದೆ. ಇನ್ನು ಈ ದಿನ ಪೂರ್ಣ ಇದೆ ಕಾರ್ಯಕ್ರಮ, ಒಳ್ಳೆ ರೀತಿ ನಡಿಬಹುದು ಅಂತ ಎಲ್ಲರ ಸಹಕಾರ ತುಂಬ ಸಂತೋಷ ಆಗಿದೆ. ಧನ್ಯವಾದ. ದೇವಸ್ಥಾನದ ಬ್ರಹ್ಮಕಲಶೋತ್ಸವಗಳಾಗಿರ್ಬೋದು, ಅಂತಹ ಲೋಕಾರ್ಪಣಾ ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಷ್ಠಾ ಮಹೋತ್ಸವ ಆಗಿರ್ಬೋದು, ಅಂತಹ ಸಂದರ್ಭದಲ್ಲಿ 2-3 ದಿನಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಏನು ಸೇವಾ ಆಗಿರ್ಬೋದು, ಆರ್ಥಿಕವಾಗಿ ದೇಣಿಗೆ ಆಗಿರುವಂಥದ್ದು, ಬೇರೆ ಬೇರೆ ರೀತಿಯಾದಂತಹ ಇಲ್ಲಿ ನೆರವನ್ನು ಕೊಡುವಂಥದ್ದಾಗಿರ್ಬೋದು, ಇವೆಲ್ಲದಕ್ಕೂ ಒಂದು ಕಾರ್ಯಾಲಯ ಅಂತ ಬೇಕಾಗ್ತದೆ. ಎಲ್ಲವೂ ಕೂಡ ಕಾರ್ಯಾಲಯದಿಂದ ಅದು ಮುಂದಕ್ಕೆ ಹೋಗುವಂಥದ್ದು. ಅದು ಹೊರೆಕಾಣಿಕೆ ಆಗಿರ್ಬೋದು, ಉಗ್ರಾಣ ಆಗಿರ್ಬೋದು, ಪಾಕಶಾಲೆ ಆಗಿರಬೇಕು, ವೇದಿಕೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಮೂಲವಾಗಿರುವಂಥದ್ದು ಕಾರ್ಯಾಲಯ. ಬಹುಶಃ ಕಾರ್ಯಾಲಯ ಯಾವ ರೀತಿಯಾಗಿ ನಿರ್ವಹಣೆ ಆಗ್ತಾ ಇದೆ ಎನ್ನುವುದಾಗಿ ನಮ್ಮ ಜೊತೆಗೆ ಕಾರ್ಯಾಲಯ ಸಮಿತಿಯ ಸಂಚಾಲಕರಾಗಿರುವ ಲಿಂಗಪ್ಪ ಗೌಡ ಕೋರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಯಾವ ರೀತಿಯಾಗಿ ಕಾರ್ಯಾಲಯವನ್ನು ನಿರ್ಮಿಸಿಕೊಂಡು ನಿರ್ವಹಣೆ ಮಾಡ್ತಾ ಇದ್ದೀರಾ? ಕಾರ್ಯಾಲಯ ಉತ್ತಮವಾಗಿ
ನಮ್ಮ ಸಿಬ್ಬಂದಿಯವರು ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಯಾವುದೇ ಅಡಚಣೆ ಇಲ್ಲದೆ ಮತ್ತೆ ಉತ್ತಮ ಯಾವ ದೇಣಿಗೆಯೂ ನಮಗೆ ಬರ್ತಾ ಇದೆ. ನಮ್ಮ ನಿರೀಕ್ಷೆ ಮೀರಿ ದೇಣಿಗೆ ಬರ್ತಾ ಇದೆ. ಅದು ಶ್ರೀ ದೇವರ ಕೃಪೆಯಿಂದ ಆಗಿರೋದನ್ನ ಹೇಳ್ಬೋದು ನಾವು. ಮೊನ್ನೆ 2 ದಿವಸ ಮುಂಚೆ ನಾವು ಆಲೋಚನೆ ಮಾಡುವಾಗ ಕಾರ್ಯಕ್ರಮ ಮಾಡಲಿಕ್ಕೆ ಕಷ್ಟ ಅಂತ ಆಗ್ತಿತ್ತು. ಆದರೆ ಆ ದೇವರ ಕೃಪೆಯಿಂದ ಎಲ್ಲ ಹೇಳ್ತಾರೆ. ಇಲ್ಲೇ ಈ ಊರಿನ ಕಾರ್ಯಕರ್ತರು ನಡೀತಿದೆ, ಮತ್ತೆ ಯಾರು ನಾನು ಅಂತ ಎಲ್ಲ ಇಲ್ಲ ಇಲ್ಲಿ ಆ ರೀತಿ ನಡೀತಿದೆ. ಹೌದು. ಯಾವುದೆಲ್ಲ ಇಲ್ಲಿ ನೋಂದಾವಣೆಗಳು ಅಥವಾ ರಶೀದಿಗಳಾಗ್ತದೆ? ದೇಣಿಗೆ, ಮಹಾ ಅನ್ನದಾನ, ಅನ್ನದಾನ, ಅಪ್ಪಕಜ್ಜಾಯ, ಪಂಚಕಜ್ಜಾಯ, ಘನಹೋಮ, ಹಾಗೆ ಬೇರೆ ಸೇವೆಗಳು. ಓಕೆ. ಮಹಾ ಅನ್ನದಾನಕ್ಕೆ ಎಷ್ಟು? 5,000 ರೂಪಾಯಿ ಅವರಿಗೆ ಕೌಂಟರ್ಲಿ ಪ್ರಸಾದವನ್ನು ಕೊಡ್ತೇವೆ. ಹೌದೌದು. ಹೇಗೆ ಸ್ಪಂದನೆ ಭಕ್ತಾದಿಗಳು? ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಇದೆ, ಒಳ್ಳೆಯ ರೀತಿಯಲ್ಲಿ ಇದೆ. ನಮ್ಮ ನಿರೀಕ್ಷೆ ಮೀರಿ. ಹೌದೌದು. ಈ ಮಳೆಯ ನಡುವೆ ಕೂಡ ಎಣಿಸಿದ್ರ ಇಷ್ಟು ಬರಬಹುದಾ ಅಥವಾ ನಿನ್ನೆ ರಾತ್ರಿ ಒಂದು 7 ತುಂಬಾ ಮಳೆ ಬಂತು. ಆವಾಗ 50-60 ಜನ, ಆದರೆ ಒಂದು 9:30 ಗಂಟೆ ಆಗ 700-800 ಜನ ಬಂದಿದ್ದಾರೆ. ಅದು ನಿರೀಕ್ಷೆ ಒಳ್ಳೆ ಸ್ಪಂದನೆ ಇದೆ. ಖುಷಿಯಾಗಿದೆ. ತುಂಬಾ ಖುಷಿಯಾಗಿದೆ. ಅದು ನಮಗೆ ಒಂದು ದೇವಸ್ಥಾನದ ಬ್ರಹ್ಮಕಲಶ ಹೇಗೆ ಉಂಟ ಆ ರೀತಿಯಲ್ಲಿ ನಡೀತಾ ಉಂಟು ಈಗ. ಧನ್ಯವಾದ. 2-3 ದಿನಗಳ ಕಾಲ ನಡೆಯುವಂತಹ ಈ ಒಂದು ಸಿದ್ಧಿವಿನಾಯಕ ದೇವರ ಭಜನಾ ಮಂದಿರದ ಲೋಕಾರ್ಪಣೆ ಮತ್ತು ಪ್ರತಿಷ್ಠಾ ಮಹೋತ್ಸವಕ್ಕೆ ಈಗಾಗಲೇ ಸಾವಿರಾರು ಮಂದಿ ಭಕ್ತಾಭಿಮಾನಿಗಳಿಗೂ ಕೂಡ ಒಂದು ಅನ್ನಪ್ರಸಾದವನ್ನು ವಿತರಿಸುವಂಥ ಕೂಡ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇದೆ. 3 ದಿನಗಳಿಂದಲೂ ಕೂಡ ಬೆಳಗಿನ ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಅನ್ನ ಸಂತರ್ಪಣೆ, ಸಂಜೆಯ ಉಪಹಾರ ಮತ್ತು ರಾತ್ರಿ ಪುನಃ ಅನ್ನ ಸಂತರ್ಪಣೆ. ಹೀಗಾಗಿ ನಿತ್ಯ ನಿರಂತರವಾಗಿ ಸಾವಿರಾರು ಮಂದಿ ಭಕ್ತಾಭಿಮಾನಿಗಳಿಗೆ ಒಂದು ಅನ್ನಪ್ರಸಾದವನ್ನು ವಿತರಿಸುವಂಥ ವ್ಯವಸ್ಥೆ ಆಗ್ತದೆ. ಹಾಗಾಗಿ ನಿನ್ನೆಯ ದಿನ ಏನು ಈ ಗ್ರಾಮದ ಮತ್ತು ಪರಾವೂರಿನ ನೆರೆಹೊರೆಯ ಗ್ರಾಮದಿಂದ ಅನೇಕ ವಾಹನಗಳ ಮುಖಾಂತರವಾಗಿ ಇಲ್ಲಿಗೆ ಹಸಿರುವಾಣಿ ಸಮರ್ಪಣೆಯೂ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಉಗ್ರಾಣ ಕೂಡ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಆ ಉಗ್ರಾಣವು ಕೂಡ ತುಂಬಿರುವಂಥ ಒಂದು ದೃಶ್ಯವನ್ನು ಕೂಡ ನಾವು ನೋಡಿದ್ದೇವೆ. ಬಹುಶಃ ಅವರನ್ನು ಕೂಡ ನಾವು ಮಾತನಾಡಿಸಬೇಕು, ಯಾವ ರೀತಿಯಾಗಿ ಈ ಒಂದು ಹಸಿರುವಾಣಿ ಮೆರವಣಿಗೆ ನಡೆಯಿತು ಎನ್ನುವುದಾಗಿಯೂ ಕೂಡ. ಹಸಿರುವಾಣಿ ಮೆರವಣಿಗೆಯ ಸಂಚಾಲಕರಾಗಿರುವಂತಹ ಕೃಷ್ಣಪ್ಪ ಕುಳಾಲ್ ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಉಗ್ರಾಣ ಸಮಿತಿಯವರು ಕೂಡ ಇದ್ದಾರೆ, ಅವರ ಹತ್ರ ಮಾತಾಡಿಸೋಣ. ನಮಸ್ತೆ. ನಮಸ್ತೆ ಸರ್. ಹಸಿರುವಾಣಿ ಮೆರವಣಿಗೆ ನಿನ್ನೆಯ ದಿನ ನಡೆದಿದೆ. ಬಹುಶಃ ಈ ಮಳೆಯ ನಡುವೆ ನಿಮ್ಮ ಒಂದು ಕಲ್ಪನೆ ಬಹಳಷ್ಟು ಇದ್ದಿರ್ಬೋದು, ಈ ರೀತಿಯಾಗಿ ಮಾಡಬೇಕು, ಬಹಳ ಆಕರ್ಷಕವಾಗಿ ನಡೆಸಬೇಕು, ಅದನ್ನು ಅದ್ಧೂರಿಯಾಗಿ ನಡೆಸಬೇಕು ಅಂತ. ಬಹುಶಃ ಈ ಮಳೆಯ ನಡುವೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಹಸಿರುವಾಣಿ ಸಮರ್ಪಣೆ ಹೇಗೆ ನಿರ್ವಹಣೆ ಮಾಡಿದ್ರಿ ಮತ್ತು ಹೇಗೆ ಸ್ಪಂದನೆ ದೊರೆಯಿತು ಅಂತ? ನಮಗೆ ಇದು ಎಲ್ಲ ನಮ್ಮ ಗ್ರಾಮ ಸಮಿತಿ ಹತ್ರ ಹೋಗಿ ಮಾತಾಡುವಾಗ ದೇವಸ್ಥಾನ ಭಜನಾ ಮಂದಿರದಲ್ಲಿ ಹೋಗಿ ಒಂದು ಮೀಟಿಂಗ್ ಮಾಡಿ ಹೊರೆ ಕಾಣಿಕೆ ತರಬೇಕು, ನಮ್ಮ ಇದು ಭಜನಾ ಮಂದಿರದ ಒಂದು ಬ್ರಹ್ಮಕಲಶ ಇದೆ ಅಂತ ಹೇಳುವಾಗ ಎಲ್ಲರೂ ಸ್ಪಂದಿಸಿ ಅದಕ್ಕೆ ಬೇಕಾಗುವಂಥ ತರಕಾರಿ ಅದು ಎಲ್ಲ ಹೊರೆ ಕಾಣಿಕೆ ಬಗ್ಗೆ ಎಲ್ಲರೂ ದೈವದಿಂದೆಲ್ಲ ತಂದು ದೇವಸ್ಥಾನದಿಂದ ಬೆಟ್ಟ ಮಾಡಿ ಮಾಳಿಂಗೇಶ್ವರ ದೇವಸ್ಥಾನ ಮತ್ತು ಅಯ್ಯಪ್ಪ ಭಜನಾ ಮಂದಿರ ರಂಜ ಇಲ್ಲಿಂದ ಹೊರಟು ಹೊರೆ ಕಾಣಿಕೆ ಅದ್ದೂರಿಯಾಗಿ ಬಂದಿದೆ. ನಾವು ನೆನೆಸಿದ ಕಾರ್ಯದಿಂದ ಜಾಸ್ತಿ ಇದು ಆಗಿದೆ. ಇಲ್ಲಿಗೆ ಎಲ್ಲ ಬಂದು ಕ್ರೋಢೀಕರಣ ಆಗಿ ಅನ್ನದಾನದ ಸೇವೆ ಚೆಂದ ಆಗಿದೆ. ಎಲ್ಲ ಯಾವ ವಸ್ತುಗಳು ಬಂದಿವೆ ಅಂದರೆ ಅಕ್ಕಿ ಮತ್ತು ಬೆಲ್ಲ, ತೆಂಗಿನಕಾಯಿ ಮತ್ತು ಬಾಳೆಗೊನೆ ಮತ್ತು ತರಕಾರಿ ಬಂದಿದೆ. ಮತ್ತು ದಿನಸಿ ಐಟಮ್ಸ್ ಅದು ಬಂದಿದೆ. ಎಲ್ಲ ಎಣ್ಣೆ ಎಲ್ಲ ಸಾಧಾರಣ ಇಲ್ಲಿ ಪರಿಸರದಲ್ಲಿ ಎಲ್ಲ ಏನೆಲ್ಲ ಸಿಗ್ತದೆ ಕೃಷಿಕರದ್ದು ಅದು ಎಲ್ಲ ಶೇಖರಣೆ ಮಾಡಿ ಎಲ್ಲರೂ ತಂದು ನಮಗೆ ಸಮರ್ಪಣೆ ಮಾಡಿದ್ದಾರೆ ದೇವರಿಗೆ. ಎಲ್ಲ ದೇವರ ದಯದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತದೆ. ಮತ್ತು ಮೆರವಣಿಗೆ ಹೊರಡುವಾಗ ಸಹ ಹಾಗೆ ವರುಣ ಒಂದು ಇದ್ದಿತ್ತು, ಅದು ಸಹ ಅಲ್ಲಿಂದ ಮೆರವಣಿಗೆ ಹೊರಡುವಾಗ ಅಲ್ಲಿಂದ ಇಲ್ಲಿವರೆಗೆ ದೇವರ ಬಿಂಬ ಮತ್ತು ಕಲಶ ಮತ್ತು ಹೊರಕಾಣಿಕೆ ಬರುವಾಗ ಯಾವುದೇ ತೊಂದರೆ ಆಗದೆ ಅದ್ಧೂರಿಯಾಗಿ ಬಂದು ಇಲ್ಲಿ ದೇವರ ಪಾದಕ್ಕೆ ಅರ್ಪಣೆ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ನಡೆದಿದೆ. ಈಗ ವಸ್ತುಗಳೆಲ್ಲ ಬಂದಿದೆ, ಸಾಧಾರಣ 2-3 ದಿವಸಗಳ ಕಾಲ ಇಲ್ಲಿ ಅನ್ನ ಸಂತರ್ಪಣೆ ಆಗ್ತಿದೆ. ಬಹುಶಃ ಇಲ್ಲಿ ಬಂದಿರುವಂತಹ ವಸ್ತುಗಳೆಲ್ಲ ಸಾಕಾಗ್ತದಲ್ಲ, ಹೊರಗಿಂದ ಏನಾದರೂ ಬೇರೆ ತಂದಿದ್ದೀವಿ? ಹೊರಗಿಂದ ಅಂದರೆ ಅದು ಮೊನ್ನೆ 28 ತಾರೀಕಿಗೆ ಬೇಕಾಗುವಂಥ ಒಂದು ತಂದಿದ್ದೇವೆ. ಮತ್ತೆಲ್ಲ ಇಲ್ಲಿ ಪರಿಸರದವರು ಕೂಡಿಕೊಂಡು ಕ್ರೋಢೀಕರಣ ಮಾಡಿದ್ದೆ ಇಲ್ಲಿ ತೆಗೆದು ಅದರಲ್ಲಿ ಬೇಕಾಗುವಂಥ ಇದು ಬಂದಿದೆ, ಸಾಕಾಗಿದೆ ಸಾಧಾರಣ. ಇನ್ನೂ ಇವತ್ತು ಮಧ್ಯಾಹ್ನ ಮತ್ತು ಇವತ್ತು ರಾತ್ರಿಗೆ ಬೇಕಾಗುವಷ್ಟು, ಇವತ್ತು ರಾತ್ರಿಗೆ ಮಧ್ಯಾಹ್ನಕ್ಕೆ 1,000 ಜನದ ಅಂದಾಜಿದೆ ನಮಗೆ ಅಷ್ಟು. ಮತ್ತು ರಾತ್ರಿಗೆ ಕಾರ್ಯಕ್ರಮಕ್ಕೆ ಸಹ 2,000 ಜನದ ಅಂದಾಜು ಊಟದ ವ್ಯವಸ್ಥೆಗೆ ಬೇಕಾಗುವಂಥ ಎಲ್ಲ ಸಾಮಾನುಗಳು ಶೇಖರಣೆ ಆಗಿ ನಿಮ್ಮ ನಿರೀಕ್ಷೆಗೂ ಮೀರಿ ಭಕ್ತರಿಂದ ಹಸಿರುವಾಣಿ ಬಂದಿದೆ. ಹೌದು,
ನಿರೀಕ್ಷೆಗೆ ಮೀರಿ ಎಲ್ಲರೂ ಕೂಡಿದ್ದಾರೆ. ಎಲ್ಲ ಜನಗಳು ಒಂದು 250 ಮನೆ ಭಜನೆಗೆ ಹೋಗುವಂಥ ಮನೆ ಇದೆ ಇಲ್ಲಿ, ಅಲ್ಲಿ ಮತ್ತು ಹೊರಗಿನ ಭಜನಾ ಮಂದಿರ ಮತ್ತು ದೇವಸ್ಥಾನ ಎಲ್ಲರೂ ಸೇರಿ ದೇವಸ್ಥಾನದಿಂದ ಎಲ್ಲ ಕೂಡಿಕೊಂಡು ಮಾಡಿದ್ದಾರೆ, ಎಲ್ಲರೂ ಸೇರಿದ್ದಾರೆ. ಖುಷಿಯಾಗಿದೆ. ನಾವು ನಿರೀಕ್ಷೆ ಮಾಡಿದಂತ ಜಾಸ್ತಿ ಇದಾಗಿದೆ. ಮಳೆ ಬಿಟ್ಟು ಮೆರವಣಿಗೆ ಸಹ ತುಂಬ ಚಂದ ಆಗಿದೆ, ಅದ್ದೂರಿ ಆಗಿದೆ. ಒಂದು ದೇವಸ್ಥಾನದ ಮೆರವಣಿಗೆ ಆಗಿದೆ. ಹೌದು. ಧನ್ಯವಾದಗಳು. ಹಾಗೆ ನಮ್ಮ ಜೊತೆಗೆ ಹಸಿರುವಾಣಿ ಬಂದಂತಹ ಹೊರೆಕಾಣಿಕೆಗಳೇನು ಎಲ್ಲವೂ ಕೂಡ ಇಲ್ಲಿ ಉಗ್ರಾಣದಲ್ಲಿ ತುಂಬಿಸಲ್ಪಟ್ಟಿರುವಂಥದ್ದು. ಉಗ್ರಾಣ ಸಮಿತಿಯ ಸಹ ಸಂಚಾಲಕರಾಗಿರುವಂಥ ಶ್ರೀನಿವಾಸ್ ಕೊಲಾಲ್ ನಮ್ಮ ಜೊತೆಗೆ ಇದ್ದಾರೆ. ನಮಸ್ತೆ. ಹೇಗೆ ಉಗ್ರಾಣ ತುಂಬಿದೆಯಾ? ಉಗ್ರಾಣ ಬಹಳ ತುಂಬಿದೆ. ಒಳ್ಳೆ ತೊಂದರೆ ಬೇಕಾದ ಹಾಗೆ ನಾವು ಕೇಳ್ತಾರೆ. ಅಲ್ಲಿ 2 ದಿವಸದಿಂದ ಇಲ್ಲೇ ಇರ್ತೇವೆ ನಾವು. ಅವರು ಕೇಳ್ತಾರೆ ಬೇಕು ಎಂತೆಂತ ಬೇಕು ಅದನ್ನೆಲ್ಲ ಐಟಮ್ ಅಲ್ಲಿ ಬೇಕಾದ ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ದೇವೆ. ಯಾವುದು ಇಲ್ಲ ಅಂತ ಇಲ್ಲ, ಯಾವುದಿಲ್ಲ ಅಂತಿಲ್ಲ. ಸಣ್ಣ ಸಣ್ಣ ಎಲ್ಲ ಕೆಲವು ಇರೋದಿಲ್ಲ, ಅದೆಲ್ಲ ಕಮಿಟಿಯವರು ತಂದು ಕೊಡ್ತಾರೆ. ಬೇಕಾದಾಗಿ ತಂದು ಕೊಡ್ತಾರೆ, ಬೇಕಾದಾಗಿ ಕೊಡ್ತೇವೆ ಅಷ್ಟೇ. ಬಂದಿದೆ. ಖುಷಿಯಾಗಿದೆ ನಿಮಗೆ? ಭಾಳ ಖುಷಿಯಾದೆ, ತೊಂದರೆ ಇಲ್ಲ. ದೇವರ ಸಿದ್ಧಿವಿನಾಯಕನ ದಯೆ ನಮಗೆ ನೆರಳಿಗೆ ಒಳ್ಳೆ ಸೌಕರ್ಯ ಉಂಟು ಇಲ್ಲಿ. ಭಾರಿ ಖುಷಿಯಾಗಿ, ತೊಂದರೆ ಆಗಿದೆ. ಇದನ್ನು ಅಚ್ಚುಕಟ್ಟಾಗಿ ಇಲ್ಲಿ ಜೋಡಣೆ ಮಾಡುವಂಥ ಕೆಲಸ ಕೂಡ ಆಗಿದೆ. ಹೇಗೆ ನಿಮ್ಮ ಕಾರ್ಯಕರ್ತರೆಲ್ಲ ಕಾರ್ಯಕರ್ತರು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ ನಮಗೆ. ಬೇಕಾದಾಗಿ ಅಲ್ಲಲ್ಲಿ ಇದು ಮಾಡಲಿಕ್ಕೆ, ಬಾಳೆಗೊನೆ ಕಟ್ಟಲಿಕ್ಕೆ, ಇದಕ್ಕೆ ಎಲ್ಲ ಕೊಂಡೋಗ್ಲಿಕ್ಕೂ ಹಾಗೆ, ತರಕಾರಿ ಮೂರಲಿಕ್ಕೂ ಹಾಗೆ, ಕಟ್ ಮಾಡಲಿಕ್ಕೆ ಬೇಕಾದ ಎಲ್ಲರೂ ಭಾರಿ ಒಳ್ಳೆ ಕೆಲಸ, ಒಳ್ಳೆ ಭಾರಿ ಸಪೋರ್ಟ್ ಕೊಟ್ಟಿದ್ದಾರೆ. ಓಕೆ. ಎಲ್ಲ ಇಲ್ಲಿಯ ಸ್ವಯಂ ಸೇವಕರೆಲ್ಲ ಕೂಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಇಲ್ಲಿಂದ ಹೊರೆಕಾಣಿಕೆಯಿಂದ ಮಾತ್ರ ಅಲ್ಲ, ಮತ್ತು ಇಲ್ಲಿ ಸ್ಥಳದ ಇದರಲ್ಲೆಲ್ಲ, ಮತ್ತು ರಾತ್ರಿ ಕ್ಲೀನಿಂಗ್ ಎಲ್ಲ ಮಾಡಿ ರಾತ್ರಿ ಒಂದು 3 ಗಂಟೆ 4 ಗಂಟೆವರೆಗೆ ಎಲ್ಲರೂ ಇಲ್ಲಿದ್ದು ಎಲ್ಲ ಮಾಡಿ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ದೇವರವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಚೆಂದ ಮಾಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನಮ್ಮ ಜೊತೆಗೆ ಆರ್ಥಿಕ ಸಮಿತಿಯ ಸಂಚಾಲಕರಾಗಿರುವಂಥ ದಯಾನಂದ ವಿನಾಯಕನಗರ ಇದ್ದಾರೆ. ಬಹುಶಃ ಇಷ್ಟು ದೊಡ್ಡ ಕಾರ್ಯಕ್ರಮ ಸಂಘಟನೆ ಆಗಬೇಕು ಅಂದರೆ, ಯಶಸ್ವಿಯಾಗಿ ನೆರವೇರಬೇಕಾದ್ರೆ ಇಲ್ಲಿ ಆರ್ಥಿಕ ಒಂದು ದೇಣಿಗೆಯು ಕೂಡ ಹರಿದು ಬರಬೇಕಾದ್ದು ಅತಿ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಯಾವ ರೀತಿಯಾಗಿ ಇದರ ಸಂಘಟನೆಯನ್ನು ಮಾಡಿದರು, ಸಾಕಷ್ಟು ಸಮಯಗಳ ಹಿಂದಿನಿಂದಲೇ ಇದರ ಒಂದು ತಯಾರಿಯಲ್ಲಿದ್ದರು. ಬಹುಶಃ ಅವರ ಒಂದು ತಂಡ ಯಾವ ರೀತಿಯಾಗಿ ನಿರ್ವಹಣೆ ಮಾಡಿತ್ತು ಅಂತ ಅವರ ಹತ್ರ ಮಾತಾಡೋಣ. ನಮಸ್ತೆ. ನಮಸ್ತೆ. ಆರ್ಥಿಕವಾದಂತಹ ಇಲ್ಲಿ ಬಹಳ ಲಕ್ಷಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ನಡೆಯುವಂಥದ್ದು. ಬಹುಶಃ ಇದರ ಯೋಜನೆ ಹೇಗಾಯಿತು ಮತ್ತು ಯೋಜನೆ ರೀತಿಯಲ್ಲಿ ಎಲ್ಲವೂ ಕೂಡ ನಡೆಯಿತಾ? ಯೋಜನೆ ಅಂದರೆ ನಾವು ಫಸ್ಟ್ ಸ್ಟಾರ್ಟ್ ಮಾಡುವ ಇಲ್ಲಿ ಏನು ಬಜೆಟ್ ಏನಿರಲಿಲ್ಲ, ಆದರೂ ಸ್ಟಾರ್ಟ್ ಮಾಡಿದೆವು. ಆದರೂ ಇಲ್ಲಿ ಈಗ ನೋಡುವ ಇದರಲ್ಲಿ ಈ ಒಳಗಿನ ನಮ್ಮ ಊರಿನಿಂದ ಜಾಸ್ತಿ ಹೊರಗಿಂದ ದುಡ್ಡು ಬಂದಿದೆ. ತುಂಬ ಅಂದರೆ ಸಾಧಾರಣ 20 ಲಕ್ಷ ಜಾಸ್ತಿಯೇ ಬರ್ಬೋದು ನಮಗೆ ಇಲ್ಲಿಂದ. ಆದರೂ ಇಲ್ಲಿವರೆಗೆ ಮಾಡಿದಕ್ಕೆ ಒಂದು ಕಾಲು ವರ್ಷದಲ್ಲಿ ಮಂದಿರ ಭಾರಿ ಬೇಗ, ಇಷ್ಟು ಬೇಗ ಆದ್ದು ಮಂದಿರಕ್ಕೆ ಕಾಣಲಿಕ್ಕೆ ಸಿಗಲಿಕ್ಕೆ ಇಲ್ಲ. ದುಡ್ಡಿನ ಇದರಲ್ಲಿ ಯಾವುದು ಸಮಸ್ಯೆ ಆಗೋದು ಬಂದಿದೆ. ಮತ್ತು ಇಲ್ಲಿ ವ್ಯವಸ್ಥೆ ಕೂಡ ಹಾಗೆ ಎಲ್ಲ ಸದಸ್ಯರು ಮತ್ತು ಊರಿನವರು ಹೊರವೂರಿನವರು ಎಲ್ಲ ಒಳ್ಳೆ ಇದು ಮಾಡಿ ನಾವು ಕಲೆಕ್ಷನಿಗೆ ಹೋಗುವಾಗ ಈಗ ಹೇಳುವಾಗಲೇ ನಮಗೆ ಕೆಲವರು ಹೋಗುವಾಗ ಏನು ನಮಗೆ ಇದು ಈ ಮಂದಿರ ಅಂದರೆ ಅಷ್ಟು ಇದು ಮಾಡೋದಿಲ್ಲ. ಇಲ್ಲಿ ಅದು ನಿಮಗೆ ಎಷ್ಟು ಬೇಕು ಆ ಇದರಲ್ಲಿ ಕೊಟ್ಟಿದ್ದಾರೆ. ನಾವು ಕೇಳುವ ಮೊದಲೇ ನಮಗೆ 5,000 10,000 ಹೀಗೆ ನಮಗೆ ಕೊಟ್ಟಿದ್ದಾರೆ. ಭಜನಾ ಮಂದಿರ ಅಂದರೆ ಒಂದು ವ್ಯಾಪ್ತಿಗೆ ಸೀಮಿತ ಆಗಿರುತ್ತದೆ, ದೇವಸ್ಥಾನ ಅಂದರೆ ಒಂದಷ್ಟು ವ್ಯಾಪ್ತಿ ದೊಡ್ಡದಿರ್ತದೆ. ಆದರೆ ಇಲ್ಲಿ ಅದಕ್ಕಿಂತ ಮಿಗಿಲಾಗಿ ಕೂಡ ದೇವಸ್ಥಾನಕ್ಕೆ ಯಾವ ರೀತಿ ಕೊಡ್ತಾರೆ ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಕೊಟ್ಟಿದ್ದಾರೆ. ನಾವು ಇದು ಭಜನಾ ಮಂದಿರ ಅಂತ ನೋಡಲಿಲ್ಲ, ಬೇರೆ ಪರವೂರಿನವರು ಕೂಡ ಅಷ್ಟೇ ಇದು ಮಾಡಿದ್ದಾರೆ. ಹೋಗುವ ಅಷ್ಟು ನಮಗೆ ಸ್ಪಂದನೆ ಮಾಡಿ ನಾವು ಹೊಲಗೆ ಕರೆದು ನಿಮಗೆ ಏನು ಬೇಕು, ನಿಮಗೆ ಎಂತ ಬೇಕು ನೀವು ಹೇಳಿ ನಾವು ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ ಮಾಡಿದ್ವಿ. ಮತ್ತು ನಮ್ಮ ಅಧ್ಯಕ್ಷರು ಕೂಡ ಹಾಗೆ, ಅಧ್ಯಕ್ಷರು ಭಯಂಕರ ಇದು ಶ್ರಮ ಪಟ್ಟಿದ್ದಾರೆ. ಅವರಿಂದಲೇ ಈ ಸಾಧಾರಣ ಇದಕ್ಕೆ ಬಜೆಟ್ 3/4 ಬಜೆಟ್ ಅವರಿಂದಲೇ ಆಗಿದೆ ಹೊರಗಿದೆ ಅಷ್ಟೇ. ಈ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಮೊದಲು ನಿಮ್ಮ ಕಲ್ಪನೆ ಹೇಗಿತ್ತು, ಈಗ ಹೇಗಿದೆ ಎಲ್ಲ ಆರ್ಥಿಕ ವಿಚಾರದಲ್ಲಿ? ಆರ್ಥಿಕ ವಿಚಾರ ಒಮ್ಮೆಗೆ ಸ್ವಲ್ಪ ಕಷ್ಟ ಆಗುವಂತ ಇತ್ತು. ಆದರೆ ಈಗ ನೋಡುವಾಗ ಹಾಗೇನಿಲ್ಲ, ಸಾಧಾರಣ ನಮ್ಮ ಇದೆ ಸರಿ ಆಗ್ಬೋದು ಅಂತ ಒಂದಾಗಿ ಉಂಟು. ಮಳೆ ಅಡಚಣೆ ಏನಾದರೂ ತೊಂದರೆ ಆಗಿದೆ? ಅದೊಂದಾಗಿದೆ. ಅದು ಬಿಟ್ಟರೆ ಮಳೆ 3 ದಿವಸದಲ್ಲಿ ನಮಗೆ ಭಯಂಕರ ಕಷ್ಟಪಟ್ಟಿದೆ. ಶೀಟೆಲ್ಲ ಇದು ಹೋಗಿ ಇದಾಗಿದೆ. ಈಗ ನೋಡುವಾಗ ದೇವರದ ಇದರಲ್ಲಿ ಎಲ್ಲ ಸರಿ ಆಯಿತು. ಸರಿಯಾಗಿದೆ. ಓಕೆ, ಧನ್ಯವಾದಗಳು. ಶ್ರೀ ಸಿದ್ಧಿವಿನಾಯಕ ಪುನರ್ ನಿರ್ಮಾಣಗೊಂಡ ಭಜನಾ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ
3 ದಿನಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮ ಭಕ್ತರು ಹೊರವರಿಂದಲೂ ಆಗಮಿಸಬೇಕು. ಕೇವಲ ವೈದಿಕ ಧಾರ್ಮಿಕ ಮಾತ್ರವಲ್ಲದ ಜೊತೆಗೂಡಿ ಆಗಮಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಸಾಂಸ್ಕೃತಿಕವಾದಂತಹ ಒಂದು ಮನೋರಂಜನಾ ಕಾರ್ಯಕ್ರಮ ಕೊಡಬೇಕಾದ್ದು ಕೂಡ ಸಮಿತಿಯ ಒಂದು ಆಶಯವಾಗಿತ್ತು. ಹಾಗಾಗಿ ಸಾಂಸ್ಕೃತಿಕ ಸಮಿತಿಯನ್ನು ರಚಿಸಿಕೊಂಡು ಅದರ ಹಿಂದೆ ಅನೇಕ ಪರಿಶ್ರಮ ಕೂಡ ಇದೆ ಅವರದು. ಬಹುಶಃ ಸಮಿತಿಯ ಸಂಚಾಲಕರಾಗಿರುವ ಯತೀಶ್ ಕುಲಾಲ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು 2 ದಿನಗಳ ಕಾಲ ನಡೆದಿರುವಂಥದ್ದು, ಯಾವೆಲ್ಲ ಕಾರ್ಯಕ್ರಮಗಳನ್ನು ಸಂಘಟಿಸಿದೆ? ಮೊದಲನೇದಾಗಿ ನಿನ್ನೆ ಭಕ್ತಿ ಸಂಗೀತ ಅನ್ನುವಂಥ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಈ ಮಳೆಯ ನಡುವೆಯೂ ನಮಗೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ನಿನ್ನೆ ರಾತ್ರಿ ಯಕ್ಷಗಾನ ತಾಳಮದ್ದಲೆ ಇತ್ತು. ನಮ್ಮ ಸಬ್ಬಣ್ಣ ಕೋಡಿಗಳು ಇಲ್ಲಿ ಬಂದು ನಮ್ಮೊಂದು ಯಕ್ಷಗಾನವನ್ನು ನಿರ್ದೇಶನ ಮಾಡಿ ಮಕ್ಕಳಿಂದ ಯಕ್ಷಗಾನ ಬಯಲಾಟ ನಡೆದು ಬಂದಿದೆ. ಅದು ಕೂಡ ಬಹಳ ತುಂಬ ಜನ ಯಕ್ಷಪ್ರೇಮಿಗಳು ಅದನ್ನು ಕೂತು ನೋಡಿ ಸಂತೋಷಪಟ್ಟಿದ್ದಾರೆ. ಅದೇ ರೀತಿ ಇವತ್ತು ತಾಳಮದ್ದಲೆ ನಡೀತಾ ಇದೆ. ನಮ್ಮ ಪ್ರಮುಖ ಕೇಸರಿ ಕಲಾ ತಂಡ ಅನ್ನುವಂಥ ಒಂದು ತಂಡ ಮೊದಲನೇ ಬಾರಿಗೆ ತಾಳಮದ್ದಲೆಗೆ ಒಂದು ಹೆಜ್ಜೆ ಇಟ್ಟು ಈ ಬಾರಿ ತಾಳಮದ್ದಲೆಯನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ರಾತ್ರಿ ಶಿವದೂತ ಗುಳಿಗ ತುಳು ರಂಗಭೂಮಿಯ ಬದಲಾವಣೆಯ ಹರಿಕಾರ ಅನ್ನುವಂಥ ಬಿರುದನ್ನು ಪಡೆದುಕೊಂಡಂಥ ಶ್ರೀಯುತ ವಿಜಯಕುಮಾರ್ ಕೋಡಿಯಲ್ ಬೈಲ್ರವರ ದಕ್ಷ ನಿರ್ದೇಶನದಲ್ಲಿ ಶಿವದೂತ ಗುಳಿಗದ ತಂಡದಿಂದ ಮತ್ತೊಂದು ಅದ್ಭುತವಾದ ನಾಟಕ ಛತ್ರಪತಿ ಶಿವಾಜಿ ಅನ್ನುವಂಥದ್ದು ಇವತ್ತು ರಾತ್ರಿ 9 ಗಂಟೆಗೆ ವಿನಾಯಕ ಮಂಟಪದಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ಅದಕ್ಕಿಂತ ಮೊದಲು ನಮ್ಮ ಕಳೆದ ವರ್ಷದ ಧರ್ಮದೈವ ಚಿತ್ರತಂಡದ ನಿರ್ದೇಶಕರ 2ನೇ ನಿರ್ದೇಶನದ ಚಿತ್ರ ಧರ್ಮ ಚಾವಡಿಯ ಚಿತ್ರತಂಡ ಇಲ್ಲಿ ಬಂದು ಚಿತ್ರತಂಡ ನಮ್ಮೊಂದಿಗೆ ಇಲ್ಲಿಗೆ ಬರಲಿಕ್ಕಿದೆ. ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಂಡಿದ್ದೇವೆ. ಅದೇ ಮತ್ತೊಮ್ಮೆ ಹೇಳೋದಾದರೆ ಈ ಮಳೆಯ ಅಡ್ಡಿ ಇದ್ದರೂ ಜನರು ಭಕ್ತಾದಿಗಳು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟು ಊರಿನವರ ತಣ್ಣು ಮನ ಧನದ ಸಹಕಾರದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ನಡೆದು ಬಂದಿದೆ. ಎಲ್ಲದಕ್ಕೂ ನಮ್ಮ ಸಿದ್ಧಿವಿನಾಯಕ ದೇವರ ಆಶೀರ್ವಾದ, ಅದೇ ರೀತಿ ಮಾಧ್ಯಮ ಮಿತ್ರರ ಸಹಕಾರ ಅನ್ನುವಂಥದ್ದು ಖುಷಿ ಆಗ್ತದೆ ನನಗೆ. ಧನ್ಯವಾದಗಳು. ಸಿದ್ಧಿವಿನಾಯಕ ಭಜನಾ ಮಂದಿರದ ಒಂದು ನೂತನ ಭಜನಾ ಮಂದಿರ ಲೋಕಾರ್ಪಣೆ ಹಾಗೂ ಪ್ರತಿಷ್ಠಾ ಮಹೋತ್ಸವದ ಏನು 3 ದಿನಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಕಳೆದ 2 ದಿನಗಳಿಂದ ಮತ್ತು ಇವತ್ತು ಕೂಡ ಸುಮಾರು 13 ಭಜನಾ ಸಂಘಗಳಿಂದ ಬೇರೆ ಬೇರೆ ಕಡೆಯಿಂದ ಆಗಮಿಸಿರತಕ್ಕಂತಹ ಭಜನಾ ಸಂಘಗಳಿಂದ ನಿರಂತರವಾಗಿ ಭಜನಾ ಸೇವೆಯು ಕೂಡ ನಡೆದು ಬಂದಿದೆ. ಭಜನಾ ಮಂದಿರ ಅಂತ ಹೇಳಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಭಜನಾ ಸೇವೆಯು ಕೂಡ ನಿತ್ಯವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ಇದನ್ನು ಸಂಘಟಿಸಿದಂತಹ ಭಜನಾ ಸಮಿತಿಯ ಸಂಚಾಲಕರಾಗಿರುವ ಹರೀಶ್ ಮಿತ್ತಡ್ಕ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಹತ್ರ ಮಾತಾಡಿಸೋಣ. ನಮಸ್ತೆ. ನಮಸ್ತೆ. 3 ದಿನಗಳ ಕಾಲ ಭಜನಾ ಸಂಘಗಳನ್ನು ಮುಖಾಂತರವಾಗಿ ಭಜನಾ ಕಾರ್ಯಕ್ರಮ ನಡೆಸಿದ್ದೀರಾ. ಸೊ ಯಾವ ರೀತಿಯಾಗಿ ಇದನ್ನು ಸಂಘಟಿಸಿದ್ರಿ? ಎಲ್ಲೆಲ್ಲಿಂದ ಭಜನಾ ಮಂಡಳಿಗಳು ಬಂದಿವೆ? ಯಾವ ರೀತಿಯಾಗಿ ನಡೆಯಿತು? 3 ದಿವಸದಿಂದ ನಾವು ಬೇರೆ ಬೇರೆ ಕಡೆಗಳಿಂದ ಭಜನಾ ತಂಡವನ್ನು ಆಹ್ವಾನಿಸಿದ್ವಿ. ಅದೇ ಅವರಿಗೆ ನೀಡಿದಂಥ ಸಮಯಕ್ಕೆ ಸರಿಯಾಗಿ ಅವರು ಇಲ್ಲಿ ಬಂದು ಉಪಸ್ಥಿತಿ ಇದ್ದು ಕಾರ್ಯಕ್ರಮವನ್ನು ಚಂದ ಮಾಡಿಕೊಟ್ಟಿದ್ದಾರೆ. ನಮಗೆ ಅವರಿಗೆ ಕೊಟ್ಟಂಥ ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದಿದ್ದಾರೆ ಅವರು. ಅದೇ ರೀತಿ ಅವರಿಯನ್ನು ಉಪಚರಿಸುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿಯ ಸಮಿತಿಯ ವತಿಯಿಂದ ಆಗಿದೆ. ಅವರನ್ನು ಗೌರವಿಸುವಂತಹ ಕಾರ್ಯ ಕೂಡ ನಮ್ಮ ವತಿಯಿಂದ ಆಗಿದೆ. ಒಟ್ಟು ಎಷ್ಟು ಎಲ್ಲಿಂದ ಎಲ್ಲ ಭಜನಾ ಮಂಡಳಿ?
ಇಲ್ಲಿ ಆರ್ಲ ಪದವಿನಿಂದ 2 ತಂಡಗಳನ್ನು ಕರೆಸಿದ್ವಿ. ಅದೇ ರೀತಿ ಇರ್ದೆ, ದೋಮಡ್ಕ, ಗುಮ್ಮಡಗದ್ದೆ, ರೆಂಜ, ಇಲ್ಲಿಯದೊಂದು ಸಿದ್ಧಿವಿನಾಯಕ, ಅದೇ ರೀತಿ ಮಿತ್ತಡ್ಕದೊಂದು ತಂಡ, ಒಟ್ಟು 13 ತಂಡಗಳನ್ನು ನಾವು ಇಲ್ಲಿ ಕರೆಸಿದ್ವಿ. 13 ತಂಡಗಳು ಕೂಡ ಇಲ್ಲಿ ಭಾಗವಹಿಸಿದ್ದೇವೆ. ಒಂದೊಂದು ತಂಡಕ್ಕೆ ಎಷ್ಟೆಷ್ಟು ಸಮಯ ಇತ್ತು? ಒಂದೊಂದು ತಂಡಕ್ಕೆ ನಾವು ದಿವಸದಲ್ಲಿ ಇದ್ದಂಥ ಒಟ್ಟು ಸಮಯವನ್ನು ವಿಂಗಡಿಸಿಕೊಂಡು ಅದರಲ್ಲಿ ನಮಗೆ ಸಿಗುವಂಥ ಅವಕಾಶದಲ್ಲಿ ಒಂದು 3/4 ಗಂಟೆಯಷ್ಟು ಒಂದೊಂದು ತಂಡಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ಒಂದು ಕೊನೆಯ ದಿವಸ ಪ್ರತಿಷ್ಠೆ ಇವತ್ತಿನ ದಿವಸದಂದು ನಾವು 1 ಗಂಟೆಯ ಕಾರ್ಯಕ್ರಮವನ್ನು ನೀಡುವ ಹಾಗೆ ಅವರಿಗೆ ಸೂಚಿಸಿದ್ದೆವು. ಈಗ 13 ಭಜನಾ ಸಂಘಗಳು 3 ದಿನಗಳ ಕಾಲ ತಾವು ವಿಂಗಡಿಸಬೇಕು. ಆ ವಿಂಗಡಿಸುವಂಥ ಸಮಯದಲ್ಲಿ ಕೆಲವರು ನಮಗೆ ಆ ಸಮಯಕ್ಕೆ ಆಗೋದಿಲ್ಲ, ಇನ್ನೊಂದು ಸಮಯವನ್ನು ಕೊಡಿ, ಈ ರೀತಿ ಆಗ್ತದೆ. ಬಹುಶಃ ಅದನ್ನು ನಿರ್ವಹಣೆ ಮಾಡೋದು ಬಹಳ ಕಷ್ಟ. ಹೇಗೆ ಮಾಡಿದ್ದೀರಿ? ಖಂಡಿತವಾಗಿಯೂ ನೀವು ಹೇಳಿದಂತೆ 3-4 ತಂಡಗಳಿಂದ ನಮಗೆ ಅಂಥ ಒಂದು ಅಭಿಪ್ರಾಯ ಬಂತು. ನಮಗೆ ಆ ಸಂದರ್ಭದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ವ್ಯವಸ್ಥೆ ಆಗಬೇಕಾಗ್ತದೆ, ಬರಲಿಕ್ಕೆ ಆಗೋದಿಲ್ಲ, ಹಾಲಿನ ವ್ಯವಸ್ಥೆ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅದರಿಂದ ಬರಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮದೇ ಕಾರ್ಯಕ್ರಮ, ನಿಮ್ಮ ಸಮಯವನ್ನು ಆ ಸಮಯಕ್ಕೆ ತಂದಿಟ್ಟುಕೊಂಡು ಯಾವ ರೀತಿಯಲ್ಲಿ ನಿಮಗೆ ಅದನ್ನು ಸರಿಪಡಿಸಿಕೊಂಡು ಬರಬಹುದು, ನಿಮ್ಮ ತಂಡದ ಮುಖಾಂತರ ಮಾತಾಡಿಕೊಂಡು ಬನ್ನಿ ಅಂತ ಅವರ ಹತ್ರ ನಾವು ವಿಜ್ಞಾಪನೆಯನ್ನು ಮಾಡಿಕೊಂಡಂತೆ ಅವರು ಕೂಡ ಸ್ಪಂದಿಸಿದ್ದಾರೆ. 1-2 ತಂಡಗಳು ಬರಲಿಕ್ಕೆ ಆಗದ ಕಾರಣದಿಂದಾಗಿ ಬೇರೆ ತಂಡಗಳನ್ನು ನಾವು ಕರೆಸುವಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಆ ಸಮಯಕ್ಕೆ ಸರಿಯಾಗಿ. ಇವತ್ತು ಕೊನೆಯ ದಿನ, ಇವತ್ತು ಕಾರ್ಯಕ್ರಮಗಳು ಮುಕ್ತಾಯಗೊಳ್ಳುತ್ತದೆ. ಹೇಗೆ ಅನಿಸ್ತದೆ ತಮಗೆ? ತುಂಬಾ ಖುಷಿ ಆಗ್ತಿದ್ದು. ಪ್ರಾರಂಭದಲ್ಲಿ ಇಲ್ಲಿಯ ವ್ಯವಸ್ಥೆಯನ್ನು ನೋಡುವಾಗ ನಮಗೆ ಒಂದು ರೀತಿ ಭಯ ಕಾಡಿತ್ತು. ವರುಣನ ಆರ್ಭಟ ಜೋರಾದ್ದರಿಂದಾಗಿ ಇಲ್ಲಿಯ ವ್ಯವಸ್ಥೆ ಕೂಡ ಅಷ್ಟೊಂದು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎಲ್ಲ ಸ್ವಯಂ ಸೇವಕರು ಕೂಡ ತಮ್ಮಿಂದ ಆದಷ್ಟು ಭಕ್ತಾದಿಗಳು ಬಂದು ಇಲ್ಲಿ ಸಹಕಾರವನ್ನು ಕರಸೇವೆ ಮಾಡ್ತಾಯಿದ್ರು. ಆದರೂ ಕೂಡ ಇಲ್ಲಿ ಆ ಮಳೆಯಿಂದಾಗಿ ನಮಗೆ ಅಡಚಣೆಗಳಾದರೂ ಕೂಡ ಕೊನೆಯ ಸಂದರ್ಭದಲ್ಲಿ ನಮಗೆ ಒಂದಷ್ಟು ಮಳೆ ಬಿಟ್ಟ ಕಾರಣದಿಂದಾಗಿ ಎಲ್ಲರ ಒಂದು ಸಹಕಾರದಿಂದಾಗಿ ನಮಗೆ ಅದನ್ನು ಮಾಡುವಂಥ ಒಂದು ಕಾರ್ಯ ಸಾಧ್ಯ ಆಯಿತು. ಧನ್ಯವಾದಗಳು. 3 ದಿನಗಳ ಕಾಲ ನಡೆಯುವಂತಹ ಸಿದ್ಧಿವಿನಾಯಕ ಭಜನಾ ಮಂದಿರ, ಪುನರ್ನಿರ್ಮಾಣಗೊಂಡಂತಹ ಭಜನಾ ಮಂದಿರದ ಲೋಕಾರ್ಪಣೆ ಮತ್ತು ಪ್ರತಿಷ್ಠಾ ಮಹೋತ್ಸವ, ಈ ಒಂದು ಕಾರ್ಯಕ್ರಮಗಳಿಗೆ ಊರಿನಿಂದ ಪರವೂರಿನಿಂದ ಸಾವಿರಾರು ಮಂದಿ ಭಕ್ತರು ಕೂಡ ಬಂದು ಒಂದು ಅನ್ನಪ್ರಸಾದವನ್ನು ಕೂಡ ಕೊಡುವಂತಹ ಒಂದು ವ್ಯವಸ್ಥೆ ಆಗ್ತಿದೆ. ಕಳೆದ 3 ದಿನಗಳಿಂದಲೂ ಕೂಡ ಇವತ್ತು ಕೊನೆಯ ದಿನ ಕೂಡ ಸೇರಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಇಂದು ಮಧ್ಯಾಹ್ನ ಕೂಡ ನಡೆದಿರುವಂಥದ್ದು. ಇನ್ನು ರಾತ್ರಿಯ ಅನ್ನ ಸಂತರ್ಪಣೆಯು ಕೂಡ ಸಾಕಷ್ಟು ಮಂದಿ ಆಗಮಿಸುವಂತಹ ನಿರೀಕ್ಷೆ ಇರುವಂಥದ್ದು. ಹಾಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯಲ್ಲಿ ಆಹಾರ ಸಮಿತಿ ಒಳಗೊಂಡಿದೆ. ಅನೇಕ ಮಂದಿ ಇವತ್ತು ಮಹಿಳಾ ಕಾರ್ಯಕರ್ತರು ತರಕಾರಿ ಹಚ್ಚುವಂತಹ ಈ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ತರಕಾರಿ ಹಚ್ಚುವಂಥ ಒಂದು ಕೆಲಸ ಒಂದು ಕಡೆ ಆದರೆ, ಈ ಭಜನಾ ಮಂದಿರದ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರವರ ಮನೆಯಿಂದ ಇಲ್ಲಿಗೆ ಬಂದು ಆಗಮಿಸಿ ಅದು ಕೆಲಸ ಅಂತ ಹೇಳಿದೆ, ಅದು ಸಿದ್ಧಿವಿನಾಯಕನ ಸೇವೆ ಅಂತ ಪರಿಗಣಿಸಿಕೊಂಡು ತರಕಾರಿ ಹಚ್ಚಿಕೊಂಡು ಆ ಮೂಲಕವಾಗಿ ಮಾತನಾಡಿಕೊಂಡು ಅವರವರೊಳಗೆ ಮಾತನಾಡುತ್ತಾ ಒಂದು ರೀತಿಯ ಸಂಭ್ರಮದ ವಾತಾವರಣದಲ್ಲಿರುವಂಥ ಒಂದು ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದು ಆಹಾರ ಸಮಿತಿಯಿಂದ ಕೂಡ ಅತ್ಯಂತ ಅಚ್ಚುಕಟ್ಟಿನ ವ್ಯವಸ್ಥೆ ಆಗಿರಬಹುದು ಅಂತ ಅನಿಸ್ತಾ ಇದೆ. ಬಹುಶಃ ನಾವು ಆಹಾರ ಸಮಿತಿಯ ಸಂಚಾಲಕರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತನಾಡಿಸಬೇಕು. ನಮಸ್ತೆ. ನಮಸ್ತೆ. ಶ್ರೀಪ್ರಸಾದ್ ರವರೇ, ಆಹಾರ ಸಮಿತಿಯ ಸಂಚಾಲಕರಾಗಿದ್ದೀರಾ. ಬಹುಶಃ ಇವತ್ತಿನ ಒಂದು ತರಕಾರಿ ಹಚ್ಚುವ ಭಾಳ ವ್ಯವಸ್ಥಿತವಾಗಿ ಟೇಬಲ್ ಇಟ್ಟುಕೊಂಡು ಅದನ್ನು ಹಚ್ಚುವಂಥ ವ್ಯವಸ್ಥೆ, ಅಂದರೆ ಯಾರಿಗೂ ಕಷ್ಟವಾಗದ ರೀತಿಯಲ್ಲಿ ಹಚ್ಚಬೇಕು. ಮತ್ತು ತುಂಬ ಎಲ್ಲರೂ ಕೂಡ ಅವರೊಂದು ಸ್ವಯಂ ಇಚ್ಛೆಯಿಂದ ಆಸಕ್ತಿಯಿಂದ ಒಂದು ಕಡೆ ಕಾರ್ಯಕ್ರಮ ಆಗ್ತಾ ಇದೆ, ಆದರೆ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡದೆ ಇವರೆಲ್ಲರೂ ಕೂಡ ತರಕಾರಿ ಹಚ್ಚುವಂಥ ಕೆಲಸದಲ್ಲಿ ತೊಡಗಿದ್ದೀರಾ. ಸೊ ಇದೇ ರೀತಿಯ ಸಂಘಟನೆ ಹೇಗೆ ಮಾಡ್ತಾ ಇದ್ದೀರಿ? ಆಹಾರ ಸಮಿತಿ ಯಾವ ರೀತಿಯ ಕಾರ್ಯನಿರ್ವಹಣೆ? ಆಹಾರ ಸಮಿತಿಯಲ್ಲಿ ತೊಂದರೆ ಇಲ್ಲ. ಮೊನ್ನೆಯಿಂದಾಗ 3 ದಿನದಿಂದ ಒಳ್ಳೆ ರೀತಿಯಲ್ಲಿ ಇವರು ತರಕಾರಿ ಕೊಯ್ಲಿಕ್ಕೆಲ್ಲ ಮಹಿಳೆಯರು ಒಟ್ಟಿಗೆ ಬಂದು ಸಹಾಯ ಮಾಡ್ತಿದ್ದಾರೆ. ಹಾಗೆ ಅಡಿಗೆಯಲ್ಲಿ ಸಹ ಹಾಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಒಳ್ಳೆ ರುಚಿಯಾಗಿ ಮಾಡಿಕೊಟ್ಟಿದ್ದಾರೆ ಅಡಿಗೆ. ಗಾಡೆ ರಾಜಣ್ಣನವರ ನೇತೃತ್ವದಲ್ಲಿ ಅಡಿಗೆ ಆಗ್ತಾ ಉಂಟು. ಇವತ್ತು ಸಹ ಹಾಗೆ ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ. 700 ಜನರ ಅಪೇಕ್ಷೆ ಇದೆ ನಮ್ಮದು, ಆದರೆ ಇವತ್ತು 1000 ಹತ್ತಿರ ಜನ ಬಂದಿದ್ದಾರೆ. ಮಳೆಯ ನಡುವೆ 700 ಮಂದಿ ಅಪೇಕ್ಷೆ ಇತ್ತು, ಆದರೆ ಅದಕ್ಕಿಂತಲೂ ಹೆಚ್ಚು ಬಂತು. ಹೌದೌದು, ಇವತ್ತು 1000 ಹತ್ತಿರ ಜನ ಬಂದಿದ್ದಾರೆ. ಆಯಿತು ವ್ಯವಸ್ಥೆ 700 ಮಂದಿಗೆ ನೀವು ಅಡುಗೆ ಸಿದ್ಧ ಮಾಡಿರ್ಬೋದು. 1000 ಮಂದಿ ಬಂದರು, ಎಲ್ಲರಿಗೂ ಹೇಗೆ ತಲುಪಿಸುವ ವ್ಯವಸ್ಥೆ ಆಯಿತು? ತಲುಪಿಸಂದರೆ ಜನ ನೋಡಿಕೊಂಡು ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೆವು. ಫಸ್ಟಿಗೆ 700 ಜನಕ್ಕೆ ವ್ಯವಸ್ಥೆ ಮಾಡಿತ್ತು. ಮತ್ತು ಜನ ಜಾಸ್ತಿ ಆಗುವಾಗ ಬೇಕಾದ ವ್ಯವಸ್ಥೆ ಅಡಿಗೆ ಐಟಮ್ಗಳನ್ನೆಲ್ಲ ರೆಡಿ ಮಾಡಿದ್ದಾರೆ, ಅಡಿಗೆ ಸಿಬ್ಬಂದಿಗಳು. ಓಕೆ, ಹಾಗೆ ಏನು ಕಳೆದ 3 ದಿನಗಳಿಂದ ಏನೆಲ್ಲ ಐಟಮ್ಗಳು ಮಾಡ್ತಾರೆ? ಐಟಮ್ಗಳು ಇವತ್ತು ರಾತ್ರಿಗೆ ರವೆ ಲಾಡು, ನಿನ್ನೆ ಬೂಂದಿ ಲಾಡು ಇತ್ತು, ಮತ್ತು ಕಡಿ ಸ್ವೀಟ್ ಇತ್ತು. ಇದು ಸ್ವೀಟಲ್ಲಿ ಬೇರೆ ಮತ್ತು ಸಾರು, ಸಾಂಬಾರು, ಕಾಯಿ, ಮೆಣಸ್ಕಾಯಿ, ಗಸಿ ಹಾಗೆಲ್ಲ ಆಗ್ತಾ ಉಂಟು. ಇವತ್ತು ರಾತ್ರಿಗೆ 1000ದ ನಿರೀಕ್ಷೆ ಉಂಟು. ಅಡಿಗೆ 1000ಕ್ಕೆ ಮಾಡ್ತಿದ್ದೇವೆ. ಮತ್ತು ನೋಡಬೇಕು, ಈಗ ಜನ ಜಾಸ್ತಿ ಇದ್ದರೆ ಮತ್ತೆ ನೋಡಿಕೊಂಡು ಜಾಸ್ತಿ
ಐಟಮನ್ನು ಮಾಡುವಂತ ಇದ್ದೇವೆ. ಈಗ ಅಡುಗೆಗೆ ಪಾಕಗಳನ್ನು ಮಾಡಬೇಕು ಅಂತ ಇದ್ರೆ ಅದಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ಏನು ಹೊರಕಾಣಿಕೆ ಮುಖಾಂತರ ಹೊರಕಾಣಿಕೆಯಲ್ಲಿ ಬಂದಿದೆ, ತುಂಬ ಬೇಕಾದಷ್ಟು ಬಂದಿದೆ. 28 ಮತ್ತು 29 ತಾರೀಕಿಗೆ ನಾವು ಸ್ವಲ್ಪ ಅಂಗಡಿಯಿಂದ ತಂದಿದ್ದೇವೆ ಜಿನಸ್ ಐಟಮ್. ಮತ್ತೆಲ್ಲ ಹೊರಕಾಣಿಕೆಯಲ್ಲಿ ಬಂದ ನೋಡಿಕೊಂಡು ಐಟಮ್ ಕಡಿಮೆ ಇದ್ದನ್ನು ಅಂಗಡಿಯಿಂದ ನಾವು ತಂದು ಮಾಡ್ತಾ ಇದ್ದೇವೆ. ಈ ಮಳೆಯ ನಡುವೆ ಈ ಒಂದು ಇಕ್ಕಟ್ಟಿನ ಜಾಗ, ಮಳೆ ಬಂದಾಗ ಇಕ್ಕಟ್ಟು ಜಾಗವು ಕೂಡ ಇಕ್ಕಟ್ಟಾಗ್ತದೆ. ಬಹುಶಃ ಈ ಜಾಗ ಅಂದರೆ ತಮ್ಮ ನಿರೀಕ್ಷೆ, ತಮ್ಮ ಸಮಿತಿಯವರ ನಿರೀಕ್ಷೆ, ಯೋಜನೆ ಬೇರೆ ಕಡೆ ಇತ್ತು, ಊಟದ ವ್ಯವಸ್ಥೆಯನ್ನು ಮಾಡುವಂಥದ್ದು ಬೇರೆ ಕಡೆ ಇತ್ತು. ಆದರೆ ಈ ಮಳೆಯಿಂದಾಗಿ ಬಹುಶಃ ಇದೇ ಒಂದು ಪರಿಸರದಲ್ಲಿ ಮಾಡುವಂತ ಆಯಿತು. ಹೌದು, ಇಷ್ಟು ಸಣ್ಣ ಜಾಗದಲ್ಲಿ ಹೇಗೆ ಇದನ್ನು ಮಾಡಲಿಕ್ಕೆ ಆಯಿತು? ಎಲ್ಲ ಇವರು ನಮ್ಮ ಶ್ರಮದಾನಕ್ಕೆ ಬಂದ ಕಾರ್ಯಕರ್ತರ ಒಂದು ಎಂತ ಸಹಾಯ ಅಂತ ಹೇಳ್ಬೋದು. ಹಾಗೆ ದೇವರ ಕೃಪೆ, ದೇವರ ಕೃಪೆ. ಮೊನ್ನೆ ಎಲ್ಲ ಬಂದ್ರಲ್ಲಿ ಇಲ್ಲಿಯ ಶೀಟ್ ಎಲ್ಲ ಗಾಳಿಗೆ ಹಾರಿ ಹೋಗಿದೆ. 27ಕ್ಕೆ ನಾವು ಇದೇ ಮಾಡಲಿಲ್ಲ, ಎಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡುವಲ್ಲಿ. ವಿನಾಯಕ ಭಜನಾ ಮಂದಿರದ ಈ ಒಂದು ಪ್ರತಿಷ್ಠಾ ಮಹೋತ್ಸವದಲ್ಲಿ ನಾವಿದ್ದೇವೆ. ಬಹುಶಃ ಕಳೆದ 24 ವರ್ಷಗಳ ಹಿಂದೆ ಕೇವಲ ಒಂದು ಚಪ್ಪರದ ಅಡಿಯಲ್ಲಿ ಆರಂಭಗೊಂಡಂತಹ ಒಂದು ಭಜನಾ ಮಂದಿರ ಇದು. ಬೆರಳೆಣಿಕೆಯ ಪ್ರಮುಖರು, ಊರಿನ ಪ್ರಮುಖರು, ಸ್ಥಳೀಯರು ಸೇರಿಸಿಕೊಂಡು ಹಿಂದೂ ಸಮಾಜದ ಗಟ್ಟಿಯಾಗಿ ನಿಲ್ಲುವಂತಹ ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ಕಲ್ಪನೆ ಮತ್ತು ಯೋಚನೆಗಳಿತ್ತು. ಬಹುಶಃ ಅವರ ಹಿರಿಯರ ಯೋಚನೆಗಳೇನಿತ್ತು ಇವತ್ತು ಇಲ್ಲಿಯವರೆಗೆ ಬೆಳೆದು ಬಂದಿದೆ. ಇಷ್ಟು ದೊಡ್ಡವಾದಂಥ ಒಂದು ಮಂದಿರವು ಕೂಡ ನಿರ್ಮಾಣ ಆಗಿರುವಂಥದ್ದು. ಬಹುಶಃ ಆರಂಭದ ಕಾಲದಲ್ಲಿ ಪ್ರಮುಖರನ್ನು ಸೇರಿಸಿದ ಸಂದರ್ಭದಲ್ಲಿ ಈ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಕೊಂಡವರು ಶ್ರೀಯುತ ಶಾಂತಪ್ಪ ಗೌಡರು ನಮ್ಮ ಜೊತೆಗೆ ಇದ್ದಾರೆ. ಅವರ ಹತ್ರ ಮಾತಾಡಿದ್ರು. ಫಸ್ಟ್ಗೆ ಅವರು ಸೀತಾರಾಮ್ ರೈ ತೋಟದ ಮುಂದೆ ಅವರು ಹೇಳಿದ ನಂತರ ನಾನು ಮನೆಗೆ ಬಂದು ತಾಯಿಯಲ್ಲಿ ಹೇಳಿದೆ
Bye.
ಒಂದು ಪ್ರಕಟಣೆಯನ್ನು ಕೊಡ್ತಾರೆ. ನಮ್ಮ ಭಜನಾ ಮಂದಿರದ ಛಾಯಾಗ್ರಹ ಪ್ರತಿಷ್ಠಾ ಮಹೋತ್ಸವದ ಈ ಸಂದರ್ಭದಲ್ಲಿ ಸಿದ್ಧಿವಿನಾಯಕ ದೇವರಿಗೆ ರಂಗಪೂಜೆ ಸೇವೆಯಾಗಿದ್ದರೆ ನಮ್ಮ ಭಜನಾ ಮಂದಿರದಲ್ಲಿ ರಂಗಪೂಜೆಯನ್ನು ಮಾಡಿಸಲು
ಕಲಶ ಮಾಡ್ಕೊಂಡು ಆ ಚಿಕ್ಕ
ವಿನಾಯಕ ದೇವರಿಗೆ ಪಟ್ಟಣದ ಸಂಸ್ಥೆ ವಿದ್ಯುನ್ಮಾನ ಪರಿಹಾರವನ್ನು ಈ ಕ್ಷೇತ್ರ ಸಾನ್ನಿಧ್ಯಗಳು ಮಾತ್ರ ಬರ್ತದೆ. ಸಂಸಾರ ಜೀವನಾಡು ಉತ್ತರಕ್ಕೆ ಲಾಕ್ಷಣ ಪಟ್ಟಣದಲ್ಲಿ ಯಾವ ರೀತಿಯ ದುರ್ಗ ದೋಷமான ಹೋರಾಟವನ್ನು ಕೊಟ್ಟು ಈ ಸುಬ್ರಹ್ಮಣ್ಯದೇವರ ಆಟವನ್ನು ಅಡಗಿ ಏನು ಎಲ್ಲ ವಸಂತವನ್ನು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಆ ಎಲ್ಲ ಸಂಪತ್ತಿನ ಉದ್ದೇಶರಾಳು, ವಿವಾಹದ ಉದ್ದೇಶರಾಳು, ಅದು ಸಂಸಾರ ತೀರ್ಥ ಉದ್ದೇಶರಾಳು, ಅಭಿವೃದ್ಧಿ ಆ ದೇವರ ಮಾತಾಡುತ್ತಾರೆ. ನೀರು ಏನು ಶಕ್ತಿಯನ್ನು ನಡೆದರೆ ನಮ್ಮ ಮಾತಾಡಲು ಪ್ರಯಾಣಗಳು ಕೋಟಿಗಟ್ಟಲೆ ಜನರು ನೀರ ಬಂದು ಬರ್ತಾರೆ. ಅಂಚೆ ನೆರಳಿ ಮಾತ ದೇವರ ಸಾನ್ನಿಧ್ಯಗಳು ಅಂಚೆ ನೀರನ್ನು ವಿಶೇಷವಾಗಿ ಆ ಕಲಶಮಾತ್ರಕ್ಕೆ ಆಗಮತ್ತೊಂದು ಆ ಭಗವಂತನ ಆಗಮತ್ತು ನಡೆದು ವಿಶೇಷವಾಗಿ ಅಂತಾಪಟ್ಟು ಇದು ಸಾನ್ನಿಧ್ಯಗಳು ಒಂಬತ್ತಿನ ಬದುಕಾಗಿ ಒಂಬತ್ತಿನ ಸಂಸಾರಗಳು ಹೋರಾಡಿ ಈ ಹುಟ್ಟಿನಾಗಿರುವುದು ನಿರಂತರ ಕಾಯ ವಾಚ ಮನಸ ಆತ ಆ ಮೂಲಕ ಪುಣ್ಯಫಲ ಆದ್ದರಿಂದ ಸಂಪೂರ್ಣ ಪರಮಾನು ಸಂಚಾರವು ಕ್ಷೇತ್ರವು ಸರ್ವೈತು ಆ ಸುತ್ತನಾಡಿಗಳು ಬೆಳಗಾಗುವುದು
ಆವಾಹನ ಮಾಡಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿ ದೇವತಾ ಸನ್ನಿಧಾನದಲ್ಲಿ ನಿಮ್ಮ ಅಭೀಷ್ಟಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಸಮಸ್ತ ರೀತಿಯ ವಿಶೇಷವಾಗಿ ಸಿದ್ಧಿವಿನಾಯಕ ಭಜನಾ ಮಂದಿರದ ವಾರ್ಷಿಕೋತ್ಸವದ ಪ್ರತಿಷ್ಠಾ ದಿವಸದ ಶುಭ ಪುಣ್ಯಕಾಲ ಶುಭ ಶುಕ್ರವಾರ ಮೊನ್ನೆಯಿಂದ ಆರಂಭಗೊಂಡು ಸಂಪನ್ನಗೊಂಡಂತಹ ಈ ಕಾರ್ಯಕ್ರಮ ಶ್ರೀ ದುರ್ಗಾ ನಮಸ್ಕಾರ ಪೂಜೆ, ಅದರ ಜೊತೆಯಾಗಿ ಸಿದ್ಧಿವಿನಾಯಕ ಯಥಾವತ್ತಾಗಿ ಸನ್ನಿಧಾನದಲ್ಲಿ ದುರ್ಗದೇ ಧಾರಣಿ ಎಂಬಂತಹ ಮುಕ್ತಿಯೊಂದಿಗೆ ಪೂಜೆ, ಅದೇ ರೀತಿಯಾಗಿ ಗಣಪತಿ ದೇವರ ಆರಾಧನೆಯೊಂದಿಗೆ ಶ್ರೀ ದುರ್ಗಾ ನಮಸ್ಕಾರ ಪೂಜೆಯನ್ನು ಸ್ಮರಣೆ ಮಾಡಿ ವಿಶೇಷ ಪ್ರಯತ್ನದಂತಹ ಸೇವೆಯನ್ನು ಸ್ವಾಮಿಯ ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೂ ಕೂಡ ಉತ್ತಮವಾದಂತಹ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪತ್ತುಗಳು ರಚಿಸಿ ಮುಂದಕ್ಕೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಈ ಕ್ಷೇತ್ರಕ್ಕೆ ಇನ್ನೂ ಉತ್ತರೋತ್ತರವಾಗಿ ನನ್ನ ಸಂಕಲ್ಪಗಳು ಈಡೇರಬೇಕು ಮಾತ್ರ ಮಹಾಶಯರವರವರ ಅಭೀಷ್ಟಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅದನ್ನು ಈಡೇರಿಸಿ ಅವರು ಸ್ವೀಕಾರ ಮಾಡುವಂತಹ ಭಾಗ್ಯ ಈ ಕ್ಷೇತ್ರ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಉತ್ತರೋತ್ತರವಾಗಿ ಬೆಳವಣಿಗೆ ಆಗಬೇಕು. ಅದೇ ರೀತಿಯಾಗಿ ಇನ್ನು ಮುಂದಿನ ಎಲ್ಲ ಕಾರ್ಯಗಳು ಕೂಡ ಸಾಂಗವಾಗಿ ನಡೆಸಬೇಕಾದ ಶಕ್ತಿಯ ಸಾಮರ್ಥ್ಯವನ್ನು ಸಾನ್ನಿಧ್ಯದಲ್ಲಿರ್ತಕ್ಕಂಥ ಸಮಸ್ತ ದೈವಿಕ ಶಕ್ತಿಗಳೇ ಅನುಗ್ರಹಿಸಬೇಕಂತ ಸಂತ ಕಾಲದಲ್ಲಿ ಸಮಸ್ತ ರೀತಿಯ ಶ್ರೀ ಮಹಾಗಣಪತಿ ದೇವರ ಪಾದಾರಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಮಹಾಲಿಂಗೇಶ್ವರ ಸಹಿತ ಸರಸಾನ್ನಿಧ್ಯ ಸಮಸ್ತ ದೈವಿಕ ಶಕ್ತಿಗಳ ಪಾದಾರಕ್ಕೆ ಗೋವಿಂದಾನಿ ಗೋವಿಂದ. ಪರಮೇಶ್ವರಮ್ಮನವರ ಪಾದಾರಕ್ಕೆ ಗೋವಿಂದಾನಿ ಗೋವಿಂದ. ನಿಮ್ಮ ಮನಸ್ಸಿನ ಅಭೀಷ್ಟಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಕೈಯಲ್ಲಿರುವಂತಹ ಅಕ್ಷತೆಯನ್ನು ದೇವತಾ ಸ್ವರೂಪಕ್ಕೆ ಸಮರ್ಪಣೆ ಮಾಡಿಕೊಂಡು ನಿಂತಲ್ಲಿ ಒಂದು ಸೂತ್ರವನ್ನು ನಮಸ್ಕಾರ ಮಾಡಿದ್ದೇವೆ. ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತಿ ಭದ್ರಾಯೈ ಯದಾ ಪ್ರಣತಾಸ್ಮದಾಂ ಶ್ರೀ ಜಗದಂಬಾಯೈ ನಮಃ. ವೇದೋಕ್ತಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ. ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತ ಯಜ್ಞಸಿದಾಹಿ ರೋಗೇ ದೇವಿ ನಮೋಸ್ತುತೇ. ಮಾತಂ ಮೇ ಮದ್ವೈಡವಗ್ರಮಹೇಶ ಪ್ರಾಣಾಪಾರೋಗ್ಯಮೇ ಕೇರಾಗಿರ್ಮಿತದೋ ಗಲೋಚನಮಧೇಃ ಜಗದಮುಂಡಾರ್ಧಿನಿ ನಿಶೇಷೇಕದರವಿದರೇ ಜಗವಿಜಯನಿಕೇನ ಶಂಭಾವಹೇ ಶಂಭತ್ವಂಸನ ಸಂಹರಾ ಸುದುರ್ಗಂ ಧರ್ಮೇ ನಮಸ್ತೆ ಪ್ರಿಯೇ ಓಂ ಪ್ರೇಮಂ ದತ್ತಾಮಿ ನಮಃ.
Thank you.
ಸಿದ್ಧಿವಿನಾಯಕ ದೇವರ ಪುಣ್ಯನಿರ್ಮಾಣ ಪುನಃ ಪ್ರತಿಷ್ಠಪಟ್ಟಿನಿ ಅದು ಚಂದ್ರೋಡಾವಣೆ ದೇವತಾರದ ಯಾವ ರೀತಿ ಮಾತಕ್ಕೆ ಸೂಚನೆ ಕೊಡ್ತಾರೆ ಆ ರೀತಿಯ ಆರಾಧನೆ ಮುರಾಂತಿನ ಮಟ್ಟಕ್ಕೆ ಆ ಭಗವಂತನ ಒಂದು ಸನ್ನಿಧಾನಕ್ಕೆ ಅರ್ಪಣೆ ಮತ್ತೊಂದು ಅಕೇರಿಕಾತನಿಗೆ ಮಾತನ್ನು ವಿಶೇಷವಾದ ಅನುಗ್ರಹ ಪ್ರಾಪ್ತಿ ಅವರು ತನ್ಮೂಲಕ ಸಿದ್ಧಿವಿನಾಯಕ ಒಂದು ಸಾನ್ನಿಧ್ಯ ಬ್ರಹ್ಮಗಳು ಪರಿಪೂರ್ಣ ಬಲಪ್ರಮುಖ ಅಂದರು ನಮ್ಮೊಂದು ಸಮಸ್ತ ಭಗವದ್ಭಕ್ತರೊಂದು ಆ ಸಂಕಲ್ಪ ಅಥವಾ ಆಗಲಿ ನಾವು ಪ್ರಾರ್ಥನೆಗಳಿಂದ ಆ ಪ್ರಾರ್ಥನೆ ಮತ್ತು ಎದ್ದ ರೀತಿಯ ಆ ದೇವರ ನಿರಂತರವಾದ ನಲಬಾರ್ದು ಸಂಕಲ್ಪವನ್ನು ತುಂಬುವಂತೂ ದೇವರಿಗೆ ವಿಶೇಷವಾದ ಸಮೃದ್ಧಿ ಆವರಣ ದಿನ ರಂಗಪೂಜಾ ಸೇವೆಯನ್ನು ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತಕ್ಕ ದೇವರಿಗೆ ಉತ್ಸವ ಬಿಡುന്ന ಅಂದ ರಂಗಪೂಜೆನ ಭಾಳ ವಿಶೇಷವಾದ ಒಂದು ಆರಾಧನೆ ಅಂತ ಶಾಸ್ತ್ರ ತಂತ್ರ ಸಂಚಲನ ಮಾಡಿಕೊಂಡಿದ್ದಾರೆ ದೇವರನ್ನ ಸಪರಿವಾರ ಸಾನ್ನಿಧ್ಯದ ಮಾತ್ರ ವಿಶೇಷವಾದ ಒಂದು ಆರಾಧನೆಗೆ ರಂಗಪೂಜೆ ಹಾಕೊಂಡಿದೆ ಅದರೊಂದು ಸತ್ಯಚಾರ ಮಾಡಿ ತುಂಬಿ ಒಂದು ಯಥಾಶಕ್ತಿ ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತಾ ಅಲ್ಲ ಮನುಷ್ಯ ಮಾತ್ರ ನಮ್ಮ ಕರ್ಮಾನುಬಂಧ ಮನುಷ್ಯರಾಗಿ ಬಂದ ವಚನ ಪ್ರಕಾರ ಕರ್ಮ ಬಂಧನಕ್ಕೆ ಇಂಜೆಕ್ಷನ್ ಕೂಡ ಭಗವಂತನ ಚಿಂತನ ಮತ್ತು ಏಕಾಗ್ರದಡು ಆ ದೇವತಾರ ಮತ್ತು ಎಂಟ್ಲತಿ ಮತ್ತು ನಂಟ್ಲತಿ ಲೆಕ್ಕ ಅಂಥದ್ದೊಂದು ಸಂದರ್ಭ ನಮ್ಮ ದಾನ ಮಾಡ್ಕೊಳ್ಳಿ ಬಂದಾಗ ಪ್ರಸನ್ನ ಕಾರ್ಯ ಕರ್ತವ್ಯಂ ದೇವತಾ ಪ್ರಾರ್ಥನೆ ಬರೋದು ಸಾಧನೋದ್ಯ ಪ್ರಜ್ವಲ ಅಂತರಾತ್ಮನ ಭಗವಂತನ ಚೇತನ ಹಿನ್ನೆಲೆ ಸಂಖ್ಯೆ ಶಕ್ತಿ ಕೆಲವೊಂದು ವಚನ ಪ್ರಕಾರ ಮತ್ತು ಮನ ಸೇರಿದಂತೆ ಪ್ರಾರ್ಥನೆ ನಾಡಿಗೆ ನಮ್ಮರ್ತಾನ ತಪ್ಪು ಮಾತಾ ದೇವರ ಭಗವಂತ ಮತ್ತೊಂದು ಐದನೇ ಆರಾಧನೆ ಪುಣ್ಯಬಲನಕ್ಕೆ ಅನುಗ್ರಹ ಆಗುವುದು ನಂಬಿಕೆ ಅಂತೇಳಿ ನಂಬಿಕೆಲ್ಲ ವಿಶ್ವಾಸವನ್ನು ತುಂಬುವಂತು ಶ್ರದ್ಧಾ ಭಕ್ತಿ ಬಂದ ಕೈಯಿಂದ ಜೋಡಿಸದ ಆ ದೇವರನ್ನ ತನ್ನಾರಂತ ನಮ್ಮ ಶರಣಾಗತಿ ಆದ ನಮ್ಮ ಮಾತು ಒಟ್ಟಿಗಾದ ಆ ದೇವರ ಬೇಡೊಂದಿಲ್ಲ ಎಡ್ಡ ಅವಕಾಶಕ್ಕೆ ನನ್ನ ಮುರಾಂತರ ಕಾಣೋದಿಲ್ಲ ಭಗವಂತನ ಅನುಗ್ರಹ ಪ್ರತಿನಿಧಿಗಳ ಗೋಡು ದೇವತೆ ಮನುಷ್ಯಾತ್ಮ ಬಿಂಬಗಳ ಸಂಬಂಧ ನಮ್ಮ ಯೋಜನೆ ಮಾಡುವ ಎಡ್ಡ ಮನತನ ಎಡ್ಡ ಸಂಸಾರ ಎಡ್ಡದ ಆರೋಗ್ಯ ಎಡ್ಡದ ವಿದ್ಯೆ ಎಡ್ಡದ ಬದುಕು ಎಡ್ಡದ ಸಂಪತ್ತು ಈ ರೀತಿಯ ಜೀವನ ಕೂಡ ನಮ್ಮ ಯೋಜನೆ ಮಾಡಿದ ಅಲ್ಲ ಖಂಡಿತವಾದ ಯೋಜನೆ ಮಾಡಲು ಅವರ ಸಾಧ್ಯತೆ ಇದಕ್ಕೆ ನಮಗೆ ಮಾತ್ರ ತೆಗೆದರು ಎಡ್ಡ ಊಟ ಬಿಡದ ಎಡ್ಡ ಕಾರ್ಯವನ್ನು ಯೋಗ ಭಾಗ್ಯ ಮಾತನ್ನು ಜಾತಿ ಬೇರೆಗಳನ್ನು ವಿಚಾರ ಬಿಡುದು ಮಾಡಿ ಒಟ್ಟಿಗೆ ಅದು ಆ ಸಿದ್ಧಿವಿನಾಯಕ ದೇವರಲ್ಲಿ ಪರಿಪೂರ್ಣ ಪೂರ್ಣ ಆ ಭಗವಂತನಲ್ಲಿ ಆ ವಿಶೇಷವಾದ ಚೈತನ್ಯ ಈಗಲಿಗೆ ಪ್ರಾಪ್ತಿ ಆಗುವ ಸಂಕಲ್ಪವನ್ನು ತುಂಬ ಜೀವನಕ್ಕೆ ಮಾತ್ರ ರಾತ್ರಿ ಪಗಲ ಮುಲ್ಪ ಮತ್ತು ಬೆವರಿಸಿರ್ತಾರೆ ಈಗ ದೇವರಲ್ಲಿ ಸಂಪತ್ತಿನಲ್ಲಿ ನಿರ್ಮಾತಿಗೆ ವಿನಿಯೋಗ ಮಾಡ್ತಿದ್ದಾರೆ ಏತ ದಾನಿಗಳ ಮುಲ್ಪ ಮಾತ್ರ ಎಡ್ಡ ಸಂಪತ್ತನ್ನು ಕೊರಿಯರು ಇದು ನಮ್ಮ ಶಾಸಕರೆಲ್ಲ ಎಡ್ಡ ರೀತಿಯ ಸಹಕಾರವನ್ನು ಕೋರಿಯರು ಮತ್ತು ಎಂಥ ಒಂದು ವಿಚಾರ ಇವಾಗ ದೇವರ ಶಕ್ತಿ ಪ್ರೇರಣೆ ಕೊಡ್ತಾರೆ ಎಂಟು ಪ್ರೇರಣೆ ತೊಂದು ಆ ವಿಚಾರಕ್ಕೆ ಅನುಗುಣ ಆದರೆ ನಮ್ಮ ಮಲ್ಪಡಾನಿನ ಆ ಕರ್ತವ್ಯ ಪ್ರಕಾರ ಮಲ್ಪಡ ಅನ್ನೋದು ಕಾರ್ಯ ನಮ್ಮ ಮಲ್ಪಡು ಯಾಕೆ ಪ್ರಾಂತ ಕತ್ತೆ ಬಂದರೆ ಪ್ರೇತ ಆಗಿಬಿಟ್ಟು ವರ ಶ್ರೀರಾಮ ದೇವರ ತೆರೆನ ವಿಚಾರ ಶ್ರೀರಾಮ ದೇವರಿಗೆ ತನ್ನ ಪತ್ನಿ ಸೀತೆ ಅಪಹರಣ ಸಂದರ್ಭಗಳು ಆರು ಕಾರ್ಯಗಳು ಮಾಡ್ತಾರೆ ಕಿಷ್ಕಿಂದೆ ಮತ್ತು ನಮ್ಮ ಸುಗ್ರೀವನೊಟ್ಟಿಗೂ ಸಂಖ್ಯೆ ಅಂತ ಅಲ್ಪ ಒಂದು ಒಪ್ಪಂದ ನಗಲಲ್ಲ ಯಾವ ರೀತಿ ಬಂದಾಗ ಎನ್ನ ಬಡದಿ ನಾಡು ಮೇಲೆ ಅದು ನಾಡ ನಿನ್ನ ಬಡದಿ ನನಗೂ ಒಂದು ಯಾವ ರೀತಿ ತೊಂದರೆ ತಂದೆಯನ್ನು ಕೊಡ್ಬೇಕು ಅನ್ನೋದು ಒಂದು ಸಂದರ್ಭ ಒಪ್ಪಂದ ಆದ ಪ್ರಕಾರ ವಾಲಿನ ಹಿರಿಯರು ಶ್ರೀರಾಮದೇವರು ಕೀರ್ತಿ ಸುಗ್ರೀವಾಗಿ ತನ್ನ ಸಂಪತ್ತು ರಾಜ್ಯ ಬಿಡದಿ ಅದ ತಿಗ್ದಾನ ಹಿನ್ನೆಲೆ ವಿಜ್ಞಾಪನೆ ಬಂದಾಗ ಹೆಣ್ಣು ಬಿಟ್ಟು ಸಾತ್ವನ ಬಂತಾರೆ ವಚನಾತ್ ಪ್ರವೃತ್ತಿ ವಚನಾತ್ಮನ ಭಯಪಡೋದು ಪ್ರಾರ್ಥನೆ ಮಾಡ್ತಾರೆ ಬಲ್ಲತೋಜಿ ವಿಚಾರ ಸಂಕಲ್ಪ ನಮ್ಮ ಮಾತು ಒಟ್ಟಿಗೆ ಸಂಕಲ್ಪ ಮಾಡ್ತದ ನೀನು ತೊಂಡರಿನ ಮಾಡ್ಕೊಂಡು ಆ ದೇವರನ್ನ ಪುನಃಪ್ರತಿಷ್ಠ ಸತ್ಯ ಮಾಡ್ಕೊಂಡು ಮಾತು ಒಟ್ಟಿಗೆ ಅದು ಇನ್ನೇ ನಮ್ಮ ಸಂಕಲ್ಪ ಮಾಡ್ಕೊಂಡು ಅನುಗ್ರಹ ಕೊಟ್ಟು ಜಾಗೃತಬಹುದು ಆ ರೀತಿ ಜಾಗೃತ ಮಾಡ್ಕೊಂಡು ನಡೆತದೆ ಆ ಸಂದರ್ಭ ಸುಗ್ರೀವಾಗಿ ಮರತನಿಗೆ ಬಿಡದಿ ಆ ಸಂತೋಷದಲ್ಲಿ ಆ ಪುಟ್ಟ ಲಕ್ಷ್ಮಣ ಗಾಂಧಿ ಲಕ್ಷ್ಮಣ ಚೂರು ರಾಜಸಗುಣತ್ತ ಲಕ್ಷ್ಮಣೆ ಆ ಸಂದರ್ಭ ಲಕ್ಷ್ಮಣ ಪಿತೃಪತ್ತಿಗೆ ರಾಮದೇವರ ನಮ್ಮ ಪಾತ್ರ ಬರೋದು ಆ ಮಾತ್ರ ಪಡೆಯುಂಡೆ ಸಂಪತ್ತು ರಾಜ್ಯ ಬಿಡದಿ ಮಾತು ತಿಕ್ಕದಾಗಿ ನಮ್ಮ ವಿಚಾರ ಮರತ್ತೆ ಎನ್ನುವಂತ ನನಗ ನಾನು ಕೆರ್ಪೆ ಅನ್ನೋದರಲ್ಲಿ ಪಾತ್ರ ಪಡ್ತು ಲಕ್ಷ್ಮಣ ಬಾಯಿ ಬಂತ ನನಗ ರಾಮದೇವರು ಬಂಡದಿಂದ ಆತ್ಮದ ಗಡಿಬಿಡಿ ಮಲ್ಪಡ ಒಂದೇ ವಿಷಯ ಬಂಡ ಬತ್ತಿನ ಮಸ್ತ್ ಬಾಣಗಳು ಒಂದೇ ಬಾಣ ಮುಗಿದ ವಾಲಿನಿಗೆ ಒಂದು ಬಾಣ ಮುಗಿದ ಈತ ಮಾತ್ರ ಪಂಡು ಬತ್ತ ಪಂಡು ಬಲ ಹೊಂತ ನನಗ ನನ್ನ ಬತ್ತದ ಸುಗ್ರೀವನ ಹೊಂತ ನನಗ ಆಗ ಆಲೋಚನೆ ಆಗ್ಬಿಟ್ಟು ತನ್ನ ತಪ್ಪು ಉಳ್ಕೊಂಡು ವಿಚಾರ ತನ್ನ ರಾಮದೇವರ ಶರಣಾಗತಿ ಅರ್ಥದಿಂದ ಬಂದಾಗ ಇದು ವ್ಯವಸ್ಥೆ ನಿರಂತರವಾದ 24 ವರ್ಷದ ಮುಂಚೆ ನಡ್ಕೊಂಡು ನಂತರ ಸಂದರ್ಭಕ್ಕೆ ಹಂಗ ನನಗೆ ಮಾತಾಡ್ತಕ್ಕ ನನಗೆ ಅವಕಾಶಗಳು ಆ ದೇವರ ಹಿರಿಯಾಗಿ ಮಾತ್ರ ವಿಚಾರ ತೋರೋದು ಭಗವಂತ ಹಿರಿಯರ ಸುಮ್ಮಂತಂದ್ರೆ ಆ ದೇವತ ಆರಾಧನೆ ಏನು ಮಾತನ್ನು ನಾನಲ್ಲ ರಕ್ಷಣೆ ಮತ್ತು ಒಂದು ಮತ್ತೊಂದು ನಮ್ಮತ್ತು ಮೆತ್ತಿಗಳ ಮಾತ ಹಿಂದೂ ಧರ್ಮ ನಂತ ಮಾತ್ರಗಳ ಆ ಒಂದು ಕಾರ್ಯಕ್ರಮ ವಿಶೇಷವಾದ ಆ ವೇದಿಕೆ ಮೂಡು ಬಣ್ಣಿಸಿದ ಸಂಕಲ್ಪನ ಬುದ್ಧಿ ಒಂದು ಸಿದ್ಧಿವಿನಾಯಕ ದೇವರನ್ನ ಸಹಿತವಾದ ಆ ಪುನಃಪ್ರತಿಷ್ಠಾದ ಸತ್ಯವನ್ನು ಕಾರ್ಯಾವಳ ಸಂವಿಧಾನ ಕಲ್ಪನವಂತ ಆ ಮನುಷ್ಯ ಮಾತ್ರ ಆರಾಧನೆ ಆಡ ಮತ್ತಿನ ಸಭೆಗಳು ಮತ್ತಿನ ಪೂಜಾದಿಗಳು ಏನು ಮಾಂತ ಸ್ವಲ್ಪ ತನ್ಮನ ತನಪಡುವ ಕಾಯ ಬಾಜ ಏನು ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಇದು ಮಾತ್ರ ಮಾಂತ ಸೇವಲ ಆ ದೇವರ ಚಿತ್ತು ಬರಡು ಯಾಕಂದ್ರೆ
ಎನ್ನಾಡವಲ್ಲ ಅಹಂಕಾರದ ಪಾತ್ರ ಕುಬೇರರ ಪತ್ರ ಹೆಚ್ಚ ಎನ್ನಾಡವನ್ನು ಗೋಡನಾದಿಯ ಕುಬೇರ ಬರಬೇಕು ಸಂಪತ್ಭೂಮಿ ಬರ್ತಾರೆ ಇದರಲ್ಲಿ ಕುಬೇರನ ಆಹಾರ ಅಲ್ಪ ರತ್ನ ವೈಡೂರ್ಯ ಮಾತ್ರ ಶ್ರೀಕಾರವನ್ನು ಸಂಬಂಧಪಡುವ ಆ ಕುಬೇರ ಗಾಡಿಗೆ ಕೈಲಾಸ ಬರ್ತದೆ ಕೈಲಾಸ ಯೋಜನೆಯ ಶರಣಾಗತ ಹೆಚ್ಚಿನ ವಿಚಾರ ಬೆಳಗ್ಗೆ ನಮಗೆ ಜನವರಿ ಬರ್ತದೆ ಸರ್ವಸ್ವಲ್ಲ ಶ್ರೀಕಾರ ಬರ್ತದೆ ಅಂತ ಅನಗ ದೇವರ ಕುಬೇರನ್ನು ಬರ್ತದೆ ದೊಡ್ಡ ಕಥೆಗೆ ಬಂದಿದೆ ಆ ಬೆಳಗ್ಗೆ ದೇವರ ಕುರಿತು ಅವರಿಂದ ಬೇರೆ ಬಿಟ್ಟಿದೆ ಆ ಮತ್ತು ఆయన ದಾವೆಂದು ಅರ್ಥಂದಿನ ಗಣಪತಿ ದೇವರ ಹೆಸರು ಸಿದ್ಧಿವಿನಾಯಕ ದೇವರ ಹೆಸರು ನಮ್ಮ ಅಹಂಕಾರದ ಭಾವಿಚಾರ ಅಲ್ಲ ಆ ದೇವರ ಅನುಗ್ರಹ ಕಮ್ಮಿಕೊಂಡು ಸತ್ಯ ಆ ಕಮ್ಮಿ ಅಂಚಿನ ವಿಚಾರ ಅವರ ಬಳಿ ಬಂದ ಶಂಕರ ಒಂದು ಮತ್ತಿಂದ ಯಾರನೇ ಪ್ರತಿಯೊಂದಿನ ಆ ದೇವರ ಚಿತ್ತ ಬರಡೆ ಮಂತ್ರಿ ಪ್ರತಿಷ್ಠಿತ ಸತ್ಕರ್ಮದ ಸಂಪೂರ್ಣ ಪುಣ್ಯಬಲ ಇದು ಮಾತ್ರ ಪರಮಾತ್ಮ ರೀತಿಯ ಇದು ಮಾತ್ರ ಮಂಡಳ ಸುಖ ಶಾಂತಿ ಮತ್ತು ಆರೋಗ್ಯ ಇದರ ಸಂಸಾರಕ್ಕೆ ನೋಡಲ್ಲ ನೆಮ್ಮದಿದ ಪರಮಾತ್ಮ ಅವಳು ಏನು ಮಾತಿದೆ ಸಕ್ರಮ ಭಜನೆ ಸಿಗಲು ಕಾಗಲು ವಿಚಾರ ಬಂದರೆ ತುಂಬ ಮಾತ್ರ ಭಜನೆ ಮಾತ್ರ ಅರ್ಥಕ್ಕೆ ಅರ್ಥಕ್ಕೆ ಪ್ರತಿಯೊಂದು ಅರ್ಥಕ್ಕೆ ಭಜನೆ ಭಜನೆ ವಿಶೇಷವಾದನು ಭಜನನ್ನು ಕಾಗಲು ದೈವವನ್ನು ಪಡೆದ ಶಕ್ತಿಯ ಭಜನೆ ಮಂತ್ರ ಶಕ್ತಿ ಹೆಚ್ಚಿನ ಶಕ್ತಿಯ ಭಜನೆ ಇದೆಲ್ಲ ಸರ್ವಂತ ಮುಂದುವರೆದು ಮತ್ತೆ ಮಾನಸ ಶಿವರ ದೇವರ ಚಿತ್ತವನ್ನು ಆ ಮೂಲಕ ಸಂಸಾರ ఆయన జరుగుతారు ఎవరు అధ్యక్షురాలు కార్యదర్శి సదస్యరాడు ముందు సమితి మంత్రుల ప్రత్యేక ఆయన సేవ నా దేవుడికి అర్థం వచ్చారు ఇది కన్నా ఓడిపట్ట పండుగ కొంచెం మాటలు వాహనించారు మంత్రులు అనగా అంటే ఆయన దేవుడు అనుకున్నారు ఆయన దేవుడిని పూజకి రాజు అదే పాత చెప్పుకునేవాళ్ళు అనుకో ఆయన దేవుడిని పూజకి రాజు ఆయన ఆయన ముద్ర కట్టిదవుతుంది ಪ್ರತಿಯೊಂದು ಏರಿ ಬಾಬು ಅವರ ಸೇವೆ ಬರ್ತದೆ ಆ ಮಾತ್ರ ಸೇವೆ ದೇವರ ಖಂಡಿತವಾಗಿ ಬರ್ತದೆ ಇದಕ್ಕೆ ಸಂತಾನ ವಿಷಯವಾಗುತ್ತದೆ ಕಾಣ್ತದ್ದು ನಾನು ಐಕ್ಯ ಬರ್ತಾರದವರ ಒಂದೇ ಮನಸ್ಸಿದ್ದವರ ಈ ದೇವತಾ ಆರಾಧನೆ ಮಾಡ್ಕೊಂಡು ಕಾಣಲು ವಿಷಯವಾದ ಚೈತನ್ಯ ಶಕ್ತಿನಾಯಕರನ್ನು ಸಾಹಿತ್ಯ ನಿರಂತರವಾದ ಮುಖ ಬೆಳೆದು ಸತ್ಯನಾಥವನ್ನು ಪಾಲ್ಗೊಳ್ಳುವುದು ಗ್ರಂಥ ಪ್ರತಿಷ್ಠಾದ ಸತ್ಯವನ್ನು ಸಂಪೂರ್ಣ ಮಾತ್ರಗಳ ಪರಮಾತ್ಮ ಒಂದು ಕ್ಷೇತ್ರವಾದ ಬೆಳಗುಂಡು ಮಾಡ್ತಾರೆ ಎಡ್ಡ ಸಂಪತ್ತು ಬರ್ಕೊಂಡು ಮಾಡ್ತಾರೆ ನಿರ್ಮಾಣ ಆದಿರ ಸತ್ಯವನ್ನು ಪಾಲ್ಗೊಳ್ಳುವುದು ನನ್ನ ಸಂಕಲ್ಪಾದ ಸಾಧಿಗೆ ಬರ್ತದೆ ಜ್ಞಾನ ಕೇಂದ್ರ ಪ್ರತಿಯೊಂದು ನಮ್ಮ ಹಿಂದೂ ಧರ್ಮಗಳು ಬರುತ್ತೆ ಧಾರ್ಮಿಕ ಶಿಕ್ಷಣ ಬರುತ್ತೆ ಆ ಜ್ಞಾನ ಆ ಧಾರ್ಮಿಕ ಶಿಕ್ಷಣ ಈ ಕ್ಷೇತ್ರದ ನಡತವನ್ನು ಏರುಬಾರ್ದು ಮಂದಿ ಸಂಪೂರ್ಣ ಮಾತ್ರಗಳ ಪರಮಾನು ಆವಡೆ ಅವರಿಗೆ ಮಾತ್ರ ವಿಶ್ವಾಸ ಇದಕ್ಕೆ ಸಮುದ್ರನ ಇಲ್ಲದಾಗಲಾವಡೆ ಇದಕ್ಕೆ ಸಮುದ್ರನ ಸಮಸ್ತ 10 ಜನಗಳನ್ನು ವಿಶ್ವಾಸ ಜಿಬ್ಬ ಎಲ್ಲರೂ ಅನ್ನೋಕ್ಕೆ ಸಂಸಾರವನ್ನು ಈ ನಕ್ಷತ್ರನ ಇದು ಊರಿಲ್ಲೇ ಆ ದೇವರ ಸುಭಿಕ್ಷವಾದ ಬೆಳಗಾಗಬೇಕು ಮಾತ್ರಗಳ ಪರಮಾತ್ಮ ಮಕ್ಕಳು ನಮಸ್ಕಾರ ಪೂಜೆ ಸಿದ್ಧಿನಾಯಕ ಕಲ್ಪೋತ ಪೂಜೆ ಅದನ್ನು ವಿಶೇಷವಾದ ಆ ರಂಗ ಪೂಜೆ ಈ ಕೊಟ್ಟು ಮತ್ತಿನ ಅನ್ನದಾನದ ಸತ್ಕರ್ಮದ ಸಂಪೂರ್ಣ ಪುಣ್ಯಗಳ ಮಾತ್ರಗಳ ಪರಮಾತ್ಮ ಮಕ್ಕಳದು ಇದು ಏನು ಮಾತ ಕಾಯವಾದ ಮನಸ್ಸ ತ್ರಿಕರ್ಮ ಪ್ರತ್ಯಕ್ಷವಾದ ಪರೋಕ್ಷವಾದ ಏನು ಮಾತನಿಟ್ಟು ಸಹಕಾರ ಬರ್ತಾರೆ ಆಗ ಮಾತ್ರಗಳ ಸೇವದ ಸಂಪೂರ್ಣ ಪುಣ್ಯವಾಗಿರ್ಬೇಕು ಸಿದ್ಧಿನಾಯಕ ದೇವರು ಪರಮಾತ್ಮ ಮಕ್ಕಳು ಬಂತು ಪೂಜಾ ಅಂತ ಕರೆದು ಆ ದೇವರ ಸಭೆಯಲ್ಲಿ ಮಾತು ಸಿದ್ಧಿವಿನಾಯಕ ಸ್ವಾಮಿ ಮಹಾಮನಿಷ್ಠ ಪ್ರಾರ್ಥನಾ ಸಮರ್ಪಯಾಮಿ ಸಿದ್ಧಿವಿನಾಯಕ ದೇವರ ಗೋವಿಂದ ಗೋವಿಂದ ಮಹಾನ್ಗೆ ದೊಡ್ಡವರ ಗೋವಿಂದ ಗೋವಿಂದ ಗುಲಿಗ ದೇವತಾಗೆ ಗೋವಿಂದ ಗೋವಿಂದ ಸತ್ಯ ಸಂಯೋಜಮಾನ ಶಿವಣ್ಣ ಯಾವುದು ತುಳಸಿ ಬಳೆಲೆ ಕುಂಕುಮನ ಹಾಡಿ ಬರ್ತಿದ್ದೆ ತುಳಸಿ ಸಿದ್ಧಿವಿನಾಯಕ ಕಲ್ಪೋಕ್ತ ಪೂಜೆಯನ್ನು ಮಾಡಿಸಿದ ಭಗವಂತರು ಭಜನಾ ಮಂದಿರದ ತುಳಸಿ ಕಟ್ಟೆಯ ಬಳಿ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು. ಅದೇ ರೀತಿ ರಂಗಪೂಜೆ ಸೇವೆಯನ್ನು ಮಾಡಿಸಿದ ಭಗವಂತರು ಭಜನಾ ಮಂದಿರದ ಒಳಭಾಗಕ್ಕೆ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ದುರ್ಗಾ ಪೂಜೆಯ ಬಳೆ ಮತ್ತು ಸಿಂಧೂರ ಪ್ರಸಾದವನ್ನು ತುಳಸಿ ಕಟ್ಟೆಯ ಬಳಿ ವಿತರಿಸಲಾಗುತ್ತದೆ. ಇದನ್ನು ಕೂಡ ನಾವು ಅದನ್ನು ಪಡೆದುಕೊಂಡು ನಮ್ಮನ್ನು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
कीर्तवर मेंचू कोरकೈ कीर्तेता कोरकोरो ಪೂಜೆ ಸೇವೆಯನ್ನು ಮಾಡಿಸಿದ ಒಳಭಾಗಕ್ಕೆ ತೆರಳಿ ಸೇವಾ ರಶೀದಿಯನ್ನು ತೋರಿಸಿ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು. ಅದೇ ರೀತಿ ಸಿದ್ಧಿವಿನಾಯಕ ಕಲ್ಪೋಕ್ತ ಪೂಜೆಯನ್ನು ಮಾಡಿಸಿದ ಭಕ್ತರು ಭಜನಾ ಮಂದಿರದ ತುಳಸಿ ಕಟ್ಟೆಯ ಬಳಿ ರಶೀದಿಯನ್ನು ತೋರಿಸಿ ಪ್ರಸಾದವನ್ನು ಪಡೆದುಕೊಳ್ಳಬೇಕು. ದುರ್ಗಾ ಪೂಜೆಯ ವಿಶೇಷ ಪ್ರಸಾದವಾಗಿ ಸಿಂಧೂರ ಹಾಗೂ ಬಳೆಯನ್ನು ವಿತರಿಸಲಾಗ್ತದೆ. ಮಾತೆಯರು ಈ ಸಿಂಧೂರ ಹಾಗೂ ಬಳೆಯನ್ನ ಮಂದಿರದ ತುಳಸಿ ಕಟ್ಟೆಯ ಬಳಿಯಿಂದ ಪಡೆದುಕೊಂಡು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ತುಳು ರಂಗಭೂಮಿಯಲ್ಲಿ ಬದಲಾವಣೆಯ ಬಿರುಗಾಳಿಯನ್ನೇ ಬೀಸಿದ ವಿಜಯಕುಮಾರ್ ಕೋಡ್ಯಾಲ್ಬೈಲ್ ನಿರ್ದೇಶನದಲ್ಲಿ ಶಿವದೂತೆ ಗುಳಿಗೆ ನಾಟಕ ತಂಡದ ಮತ್ತೊಂದು ದಂಡಯಾತ್ರೆ ಶಶಿರಾಜ್ ಕಾವೂರ್ ಅವರ ಛತ್ರಪತಿ ಶಿವಾಜಿ ಈ ವೇದಿಕೆಯಲ್ಲಿ ಮೂಡಿಬರುವುದಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಲ ರಿಜಿಸ್ಟರ್ಡ್ ವಿನಾಯಕ ನಗರ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಸಾದವನ್ನ ಸ್ವೀಕರಿಸಿದ ಬಳಿಕ ತಾವೆಲ್ಲರೂ ಕೂಡ ಭೋಜನ ಪ್ರಸಾದವನ್ನ ಸ್ವೀಕರಿಸಿಕೊಂಡು ತದನಂತರ ಸಭಾಂಗಣದಲ್ಲಿ ಆಸೀನರಾಗಿ ಈ ಅದ್ದೂರಿ ತುಳು ಚಾರಿತ್ರಿಕ ನಾಟಕದ ಆರಂಭಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಆದರಣೀಯ ಭಗವದ್ಭಕ್ತ ಬಂಧುಗಳೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಯಲ್ಲಿ ಅದ್ದೂರಿ ತುಳು ಚಾರಿತ್ರಿಕ ನಾಟಕ ಛತ್ರಪತಿ ಶಿವಾಜಿ ಮೂಡಿಬರುವುದಿದೆ. ಆ ನಾಟಕಕ್ಕೆ ಮುಂಚಿತವಾಗಿ ತುಳು ಚಿತ್ರರಂಗದಲ್ಲಿ ಬದಲಾವಣೆಯ ಬಿರುಗಾಳಿಯನ್ನೇ ಬೀಸಿ ಯುವಕರ ಪಡೆ ಹಲವು ಹೊಸ ಪ್ರತಿಭೆಗಳನ್ನು ಪರಿಚಯಿಸಿದ ಚಿತ್ರತಂಡ ಧರ್ಮ ಚಾವಡಿ ಬರುವ ಜುಲೈ ತಿಂಗಳಲ್ಲಿ ತೆರೆ ಕಾಣಲಿಕ್ಕಿದೆ. ನಮ್ಮೂರಿನವರೇ ನಿರ್ದೇಶನ ಮಾಡಿ ನಮ್ಮೂರಿನವರೇ ಹೆಚ್ಚು ಜನ ನಟಿಸಿರುವಂಥ ಈ ತುಳು ಚಿತ್ರದ ಪ್ರೋಮೋ ಕ್ಯಾಂಪೇನ್ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಇಡೀ ಚಿತ್ರತಂಡವನ್ನು ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ಹಾಗೂ ಪುನರ್ನಿರ್ಮಾಣ ಸಮಿತಿಯ ವತಿಯಿಂದ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾಯೇನ ವಾಚಾ ಸಿದ್ಧವಾಭ್ಯಾಂ
ಈಗಾಗಲೇ ವೈದಿಕ ಕಾರ್ಯಕ್ರಮಗಳು ಮುಗಿದು ಪ್ರಸಾದ ವಿತರಣೆ ನಡೀತಾ ಇದೆ. ಪ್ರಸಾದವನ್ನು ಸ್ವೀಕರಿಸಲು ಬಾಕಿ ಇರುವ ಎಲ್ಲ ಭಗವದ್ಭಕ್ತರು ಕೂಡ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿಕೊಳ್ಬೇಕು. ಅದೇ ರೀತಿ ಭೋಜನ ಪ್ರಸಾದವನ್ನು ಸ್ವೀಕರಿಸಲು ಬಾಕಿ ಇರುವ ಭಗವದ್ಭಕ್ತರು ಕೂಡ ಪ್ರಸಾದವನ್ನು ಸ್ವೀಕರಿಸಿಕೊಂಡು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಆದರಣೀಯ ಭಗವದ್ಭಕ್ತ ಬಂಧುಗಳೇ, ವೇದಿಕೆಯಲ್ಲಿ ಒಂದು ತುಳು ಚಿತ್ರತಂಡವನ್ನು ನಮ್ಮೂರಿಗೆ ಪರಿಚಯಿಸುವ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮೂರಿನ ಹಲವು ಪ್ರತಿಭಾನ್ವಿತರನ್ನು ಒಳಗೊಂಡಂತಹ ಈ ಚಿತ್ರತಂಡ ಕಳೆದ ವರ್ಷ ಧರ್ಮದೈವ ಎನ್ನುವಂತಹ ಒಂದು ಚಿತ್ರವನ್ನು ಪುತ್ತೂರಿನಲ್ಲಿ ಬಿಡುಗಡೆಯನ್ನು ಮಾಡಲಾಗಿತ್ತು. ನಮ್ಮೆಲ್ಲರ ಗುರುಗಳಾದ ನಾರಾಯಣ್ ರೈ ಕುಕ್ಕೊಳ್ಳಿ ಅವರ ಸುಪುತ್ರರಾದ ಶ್ರೀಯುತ ನಿತಿನ್ ರೈ ಕುಕ್ಕುವಳ್ಳಿ ನುಳಿಯಾಲು ಇವರ ನಿರ್ದೇಶನದಲ್ಲಿ ಕಳೆದ ವರ್ಷ ಚಿತ್ರ ಬಿಡುಗಡೆ ಹೊಂದಿ ಕೇವಲ ಪುತ್ತೂರಿನಲ್ಲಿ ಮಾತ್ರವಲ್ಲದೆ ಮುಂಬೈ ಗಲ್ಫ್ ರಾಷ್ಟ್ರಗಳಲ್ಲಿ ಭಾರಿ ಯಶಸ್ವಿಯನ್ನ ಕಂಡಿತ್ತು. ಪುತ್ತೂರಿನಲ್ಲಿ 18,000ಕ್ಕೂ ಮಿಕ್ಕಿ ಜನ ಈ ಒಂದು ಚಿತ್ರವನ್ನ ವೀಕ್ಷಿಸಿ ಆಶೀರ್ವದಿಸಿದ್ದಾರೆ. ಹಲವಾರು ಜನ ಹೊಸ ಕಲಾವಿದರನ್ನ, ತಂತ್ರಜ್ಞರನ್ನ ಈ ಚಿತ್ರತಂಡ ನಾಡಿಗೆ ಪರಿಚಯಿಸಿದೆ. ಅದೇ ರೀತಿ ಇದೀಗ ಅದೇ ಚಿತ್ರತಂಡದಿಂದ ಇನ್ನೊಂದು ಪ್ರಯತ್ನ ನಡೀತಾ ಇದೆ. ಮುಂದಿನ ಜುಲೈ ತಿಂಗಳಲ್ಲಿ ಧರ್ಮ ಚಾವಡಿ ಎನ್ನುವಂತ ಚಿತ್ರವನ್ನ ಬಿಡುಗಡೆಯನ್ನ ಮಾಡಲಿಕ್ಕಿದ್ದಾರೆ. ಸಾಕಷ್ಟು ಮಂದಿ ನಮ್ಮೂರಿನ ಕಲಾವಿದರಿದ್ದಾರೆ. ನಮ್ಮ ಇದೇ ಭಜನಾ ಮಂದಿರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಂತಹ ದಿವಂಗತ ರಾಮಯ್ಯ ರೈಗಳ ಮೊಮ್ಮಗನಾದ ಕೀರ್ತನ್ ಕೂಡ ಈ ಚಿತ್ರತಂಡದ ಓರ್ವ ಕಲಾವಿದ. ಜೊತೆಗೆ ನಮ್ಮೂರಿನವರೇ ಆದಂತಹ ಯತೀಶ್ ಕುಲಾಲ್ ಇಲ್ಲಿಯ ಸಮಿತಿಯ ಸದಸ್ಯರು, ಇವರು ಕೂಡ ಈ ಚಿತ್ರತಂಡದಲ್ಲಿ ನಟರಾಗಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಹಲವು ಮಂದಿ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಚಿತ್ರತಂಡದ ಎಲ್ಲ ಸದಸ್ಯರನ್ನ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಈ ಚಿತ್ರದ ಟೀಸರ್ ಅನ್ನ ನಮ್ಮ LED ಈಗಾಗಲೇ ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ಟೀಸರ್ ರಾಜಕೀಯ ಚದುರಂಗದ ತೊಡು ಎಂಕುಲು ಗೊಬ್ಬವ ನಿಕುಲು ಗೊಬ್ಬರು ಈ ದಿನಕ್ಕೂ ಬಡೋದು ಏನು ಮಸ್ತ್ ವಸೂಲಿಚ್ಚ ಕಾತು ಇತ್ತು. ಇಂಕಲ್ನ ಫ್ಯಾಮಿಲಿದ ಸುದ್ದಿಗೆ ಮಿನಿ ಭಕ್ತರಂದಾಂಡ ನಿಕ್ಲೇನ ಮಾತೆಲ್ಲ ಕರ್ತ ದಕ್ಕೆರ್ಲ ಅಂತ ಮುಪ್ಪಿನ ತೂವೆ ಯಾನ್ ಮತ್ನಾಪಿನ ಪೊಣ್ಣನ ಬಗ್ಗೆ ಹೆಂಗ್ ಗೊತ್ತು ಯಾನ್ ಊರಿ ತೆರಿಯುಂಡೆಯೋ ನಿಕ್ಕು ಬರ್ಚಿ ರಾಜಕೀಯ ಚದುರಂಗದ ತೊಡು ಎಂಕುಲು ಗೊಬ್ಬವ ನಿಕುಲು ಗೊಬ್ಬನು ಈ ದಿನಕ್ಕೂ ಬರೋದು ಏನು ಮಸ್ತ್ ವಸೂಲಿಚ್ಚ ಕಾತು ಇತ್ತು.
ಈ ಒಂದು ಟೀಸರ್ ಅನ್ನ ವೀಕ್ಷಿಸಿದ ಬಳಿಕ ಇಡೀ ಚಿತ್ರತಂಡವನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಚಿತ್ರದ ನಿರ್ದೇಶಕರಾದ ಶ್ರೀಯುತ ನಿತಿನ್ ರೈ ಕುಕ್ಕುವಳ್ಳಿ, ನಮ್ಮೂರಿನವರೇ ಇನ್ನೋರ್ವ ನಟರಾದ ಶ್ರೀಯುತ ರಮೇಶ್ ರೈ ಕುಕ್ಕುವಳ್ಳಿ ಹಾಗೂ ಶ್ರೀಯುತ ದಯಾನಂದ್ ರೈ ಬೆಟ್ಟಂಪಾಡಿ ಸಹಿತ ಇಡೀ ಚಿತ್ರತಂಡವನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಜೊತೆಗೆ ತುಳು ರಂಗಭೂಮಿಯ ಓರ್ವ ಬದಲಾವಣೆಯ ಹರಿಕಾರ ಎಂದೇ ಪ್ರಸಿದ್ಧಿಯನ್ನ ಪಡೆದಿರುವ ಈ ದಿನದ ಇಲ್ಲಿಯ ನಾಟಕದ ನಿರ್ದೇಶನವನ್ನ ಮಾಡಿದ ಕಲಾ ಸಂಗಮದ ಮುಖ್ಯಸ್ಥರಾದ ವಿಜಯಕುಮಾರ್ ಕೋಡಿಯಲ್ ಬೈಲ್ ತಮ್ಮನ್ನ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯನ್ನ ನಾವು ಧರ್ಮಚಾವಡಿ ಚಿತ್ರತಂಡಕ್ಕೆ ಹಸ್ತಾಂತರಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಪುನರ್ನಿರ್ಮಾಣ ಸಮಿತಿಯ ಅಧ್ಯಕ್ಷರು, ಸೇವಾ ಸಂಘದ ಅಧ್ಯಕ್ಷರು ಹಾಗೂ ಯುವಕ ಮಂಡಲದ ಅಧ್ಯಕ್ಷರಾದ ದಯಾನಂದ ವಿನಾಯಕ ನಗರ, ಕಾರ್ಯದರ್ಶಿ ದಿನೇಶ್ ಪಂಬೆಜಾಲು, ಜೊತೆಗೆ ಸ್ಥಾಪಕ ಅಧ್ಯಕ್ಷರಾದ ರಾಧಾಕೃಷ್ಣ ಕೋಡಿ ತಾವುಗಳು ವೇದಿಕೆಯ ಎದುರು ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇಡೀ ಚಿತ್ರತಂಡಕ್ಕೆ ನಮ್ಮೂರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ವೇದಿಕೆಯನ್ನ ತಮಗಾಗಿ ಹಸ್ತಾಂತರಿಸ್ತಾ ಇದ್ದೇವೆ. ಮಾತರಿಗಳ ನಮಸ್ಕಾರ. ದುಂಬತ್ತ ಕ್ಷೇತ್ರದ ಸಿದ್ಧಿವಿನಾಯಕ ದೇವರಿ ಗಡ್ಡವರೊಂದು ಜಾಗದ ಮಾತ ದೇವದೇವರನ್ನ ಮನಸ್ಸಲ್ಲಿ ಎನ್ನೊಂದು ಧರ್ಮಚಾವಡಿ ಪಂಪಿನೊಂದು ಚಿತ್ರತಂಡ ನಿಗಣ ಎದುರು ಬೈದ ಬಂದುಲೆ ಕೃಷ್ಣವಾಣಿ ಸಿನಿಮಾ ಪಿಕ್ಚರ್ಸ್ದ ಜಗದೀಶ್ ಅಮೀನ್ ನಡುಬೈಲು ಮೇರ್ನ ನಿರ್ಮಾಣಡು ಮೂಡಿದು ಬತ್ತಿನ ಧರ್ಮದೈವ ಪಂಪಿನ ಒಂದು ಯಶಸ್ವಿ ಸಿನಿಮಾನು ತುಳು ಸಿನಿಮಾ ರಂಗವು ಕೊರ್ನ ನಿತಿನ್ ರೈ ಕುಕ್ಕುವಳ್ಳಿ ಮೇರ್ನ ರಡ್ಡನೇ ನಿರ್ದೇಶನದ ಸಿನಿಮಾ ಧರ್ಮಚಾವಡಿ. ಇತ್ತೆ ನೀವು ಮಾತೆಲ್ಲ ಟೀಸರ್ ತುಯರ್ ಟೀಸರ್ ಎಂಚಾಂಡವರ ಪಲ್ಲೆಗೆ ನಿಮಗೆ ಟೀಸರ್ ಖುಷಿ ಆನಂದ ಒಂದು ಜೋರದ ತಾಟಿಗೊರ್ಲಿ ಸೋಲ್ಮೇಲು. ಈ ಸಿನಿಮಾ ಜುಲೈ 11 ತಾರೀಕಿಗೆ ತುಳುನಾಡು ಒಮ್ಮೆ ಬಿಡುಗಡೆ ಆರಂಡು ನಿಗಳ ಮಾತೆಲ್ಲ ಸಹಕಾರ ಎಂಗ್ಲ ಸಿನಿಮಾಗೆ ಬೋಡು ದಯಪಂಡ ನೆಟ್ ಹೆಚ್ಚಿನಾಗಲು ನಮ್ಮ ಪುತ್ತೂರ್ದಾಗಲೇ ನಿರ್ದೇಶನ ಮಾಡ್ತದೆ, ಪುತ್ತೂರ್ದಾಗಲೇ ನಿರ್ಮಾಣ ಮಾಡ್ತದೆ. ಹೆಚ್ಚಿನ ಕಲಾವಿದರು ಪುತ್ತೂರ್ದಾಗಲೇ ಅಭಿನಯ ಮಾಡ್ತೀರಂಚಿನ ಒಂಜಿ ತುಳು ಸಿನಿಮಾ ನಮ್ಮ ತುಳುನಾಡ್ದ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿನ ದೆರ್ತು ತೋಜಾನಂಚಿನ ಒಂಜಿ ಸಿನಿಮಾನು ಎಂಗಿನ ತಂಡ ಕೋರ್ತಿನ ಪಣಿರೆ ಮಸ್ತ್ ಖುಷಿ ಆವೊಂದುಂಡು. ಸ್ಥಳೀಯವಾದ ಮೂಲೆ ಹೆಚ್ಚಿನ ಕಡೆ ಈ ಜಾಗೆಡೆ ಎಂಗ್ಲ ಈ ಸಿನಿಮಾನು ಶೂಟಿಂಗ್ ಮಾಡ್ದ. ಕರಿನ ಧರ್ಮದೇವರು ಎಂಗ್ಲಿಗೆ ಈ ಪುತ್ತೂರು ತಾಲೂಕು ಪುತ್ತೂರದ ತುಳು ಕಲಾಭಿಮಾನಿಗಳು ಎಂಗ್ಲ ಕೈ ಪತ್ತು ನಿರ್ದವರ ಧರ್ಮದೈವ ಪಂಪಿನ ಒಂಜಿ ಸಿನಿಮಾ ಯಶಸ್ವಿ ಆಂಡ್ ಆ ಅಂಚನೆ ನಮ್ಮ ಪುತ್ತೂರ್ದಾಗಲೇ ಏಪಲ ನಮ್ಮ ಕೈ ಬಿಡ್ಪಿನ ಹತ್ತು ಕೈ 10 ಪಂಪಿನ ನಂಬಿಕೆ ಎಂಗ್ಲೆ ಉಂಡು. ಧರ್ಮದ ಚಾವಡಿ ಸಿನಿಮಾನು ನಿಗ್ಲು ಮಾತೆಲ್ಲ ಥಿಯೇಟರ್ಗೆ ಹೋದು ಸಿನಿಮಾ ತೂಲೆ ಎಂಗ್ಲ ತಂಡಗೂ ಪ್ರೋತ್ಸಾಹ ಮಾಡ್ಲಿ ದಯಪಂಡ ಈ ಸಿನಿಮಾ ಯಶಸ್ವಿ ಆನಂದ ಕುಡಿಂಜಿ ಅಡ್ಡೆ ಸಿನಿಮಾ ನನಲ ಕೊರಿಯರೆ ಎಂಗ್ಲ ಪ್ರಯತ್ನ ಮಾಡ್ಪ. ಜುಲೈ 11 ತಾರೀಕಿಗೆ ತುಳುನಾಡಿದ ಮಾತಾ ಕಡೆಟ್ಲ ಈ ಸಿನಿಮಾ ಬಿಡುಗಡೆ ಹಾಕೊಂಡು ಬಂದುಲೆ. ಈ ಸಿನಿಮಾದ ನಿರ್ಮಾಣ ಮಾಡ್ತಿದ್ದಾರೆ ಜಗದೀಶ್ ಅಮೀನ್ ನಡುಬೈಲು. ಅಂಜನೆ ಈ ಸಿನಿಮಾಡು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದ ನಟನೆ ಮಾಡ್ತಿದ್ದಾರೆ ರವಿ ಸ್ನೇಹಿತ್. ಅಂಜನೆ ಒಂದು ಎಡ್ಡೆ ಪಾತ್ರ ಮಾಡ್ತಿದ್ದಾರೆ ದಯಾನಂದ ರೈ ಬೆಟ್ಟಂಪಾಡಿ. ಈ ಸಿನಿಮಾದ ನಿರ್ದೇಶಕಿ ನಿತಿನ್ ರೈ ಕುಕ್ಕುವಳ್ಳಿ, ದೀಕ್ಷಿತ್ ಸೊರಕೆ, ನಿಸ್ಮಿತಾ, ಶರತ್ ಆಳ್ವೇರು. ನಮ್ಮ ಊರ್ದಾರೆ ನಿಗ್ಲೆ ಊರಲ್ಲ ಗೊತ್ತಿದ್ದಾರೆ ಒಂದು ಎಡ್ಡೆ ಕಲಾವಿದೆ ಏನು ಬಾರಿ ಅಭಿಮಾನ ಬಂತ ಒಂದು ಬಾರಿ ಒವೇ ಪಾತ್ರ ಕೊಂಡ ಆಯ್ಕೆ ಬಾರಿ ಜೀವ ಕೊಟ್ಟು ಒಂಜಿ ಎಡ್ಡೆ ಕಲಾವಿದೆ ನಮ್ಮ ಯತೀಶ್ ಕುಲಾಲ್ ಆರ್ಲ ಈ ಸಿನಿಮಾದ ಒಂದು ಎಡ್ಡೆ ಪಾತ್ರ ಮಾಡ್ತಾರೆ. ಅಂಜನೆ ನಮ್ಮ ಊರ್ದಾರೆ ಭಾರಿ ಸೋಕದ ಛಾಯಾಗ್ರಹಣ ಮಾಡ್ತಿದ್ದಾರೆ ನಮ್ಮ ಊರ್ದಾರೆ ಏನಂಚಿನ ಅರುಣ್ ರೈ. ಈ ಸಿನಿಮಾದ DOP ಆದುಲ್ಲೇರು RP ಕೌಡೀಶರ್, ಶ್ರೇಯಸ್, ದೀಪಕ್ ವರಂಗ. ನಮ್ಮ ಊರ್ದಾಯ ನಟ ಸಹಾಯಕ ನಿರ್ದೇಶಕಿ ಆದ ಒಂಜಿ ಕಲಾವಿದೆ ಆದ ಒಂಜಿ ಎಡ್ಡೆ ಅದ್ಭುತ ಪ್ರತಿಭೆ ಕೀರ್ತನ್ ಶೆಟ್ಟಿ ಮೇರ್ಲ ನಟ ಉಳ್ಳೇರು. ಅಂಜನೆ ನಂದನ್ ಮುಖಲು ಪೂರ ಒಂಜಿ ಒಟ್ಟು ಸೇರಿದು ಮಾಲ್ತಿನ ಸಿನಿಮಾ ತುಳುನಾಡದ ಆಚಾರ ವಿಚಾರಗಳ ಈ ಸಿನಿಮಾದ ಮುಖಾಂತರ ತೋಜದ ಬಂದುಲೆ ಅದ್ಭುತವಾಯಿನ ಒಂಜಿ ಸಿನಿಮಾ ಬರೋದುಂಟು ನಿಗ್ಲು ಮಾತಿರ್ಲ ಈ ಸಿನಿಮಾಗೂ ಪ್ರೋತ್ಸಾಹ ಮಲ್ಪಡು ದಯಪಂಡ ಎಂಗಿನ ತಂಡಗೂ ಧರ್ಮ ದೈವ ಪಂಪಿ ಒಂಜಿ ಸಿನಿಮಾವು ಆನೆರ್ದು ಇನಿಮುಟ್ಟ ಎಂಗ್ಲೆ ಮಸ್ತ್ ಸಹಕಾರ ಕೊರ್ನಾರು ಎಂಗ್ಲೆ ರಂಗಭೂಮಿದ ಮಲ್ಲನ್ನೆ ಎಂಗಿನ
ತುಳುನಾಡು ಸಿನಿಮಾ ಆವಡು ನಾಟಕ ರಂಗ ಆವಡು ಐಟೊಂದು ಹೊಸ ದೇಕಿನ ಹೊಸ ಬದಲಾವಣೆ ಕೊಡ್ತಿನಾರು ವಿಜಯನ್ನೇ ಪಂಡಿದರೆ ಮಸ್ತ್ ಹೆಮ್ಮೆ ಆಗ್ಬಿಡು ಅವು ಸಿನಿಮಾ ಆವಡು ನಾಟಕ ಆವಡು ದಯಪಂಡ ಒರಿಯರ್ದವರಿ ಅಸಲು ಪಂಪ ಒಂಜಿ ಸಿನಿಮಾನು ತುಳು ಸಿನಿಮಾ ರಂಗೋಡು ಮಲ್ತಿ ಬೊಕ್ಕ ಇಂಚಲ ಸಿನಿಮಾ ಮಲ್ತಂದ ಜನಕುಲು ಬರ್ಪೇರು ಪಂಪಿಯನ್ನು ತೋಜೈನರು ವಿಜಯನ್ನಿ ಅವೇತೋ ಜನಕುలను ಸಿನಿಮಾ ರಂಗು ಸಿನಿಮಾ ಥಿಯೇಟರ್ಗೆ ಬರ್ಪಿಲಕ ಮಲ್ತಿನಾರು ವಿಜಯನ್ನಿ ಅಂಜನೆ ತುಳು ರಂಗಭೂಮಿ ಉಂತಿನ ನೀರಲ್ಲಿ ಪರಪುನ ನೀರಾವೋಡು ಪಂಪಿನ ಉದ್ದೇಶರು ಬೇತೆ ಬೇತೆ ಸಾಮಾಜಿಕ ಹಾಸ್ಯ ನಾಟಕಗಳನ್ನು ಕೊರ್ಪಿನ ಒಟ್ಟಿಗೆ ಬದಲಾವಣೆ ಕೊಂತೀರು ಶಿವದೂತೆ ಗುರಿಗೆ ಪಂಪಿನ ಒಂಜಿ ಯಶಸ್ವಿ ನಾಟಕ ಒಂಜಿ ಸಾರ ಪ್ರಯೋಗ ಆಯರೆ ಬಾರಿ ಬೇಗಡ ಹಾಕೊಂಡು ಇತ್ತೆ ಛತ್ರಪತಿ ಶಿವಾಜಿ ಪಂಪಿನ ಒಂಜಿ ಅದ್ಭುತ ನಾಟಕ ಕೊಡ್ತಾರೆ ದಯಪಂಡ ಎಂಗ್ಲೆ ಪೂರ ಮಾರ್ಗದರ್ಶಕರು ವಿಜಯನೇ ಎಂಗ್ಲಿನ ಈ ಚಿತ್ರತಂಡಗೂ ಬೆನ್ನೆಲುಬಾದು ಎಂಗ್ಲೆಟಿಗೆ ಉಂತುನರು ಅರೆಗೆ ತುಂಬತ್ತ ಸೊಲ್ಮೇಲ್ ಸಂದವದಲ್ಲ ಈ ಸಿನಿಮಾದ ಬಗ್ಗೆ ಎಂಗ್ಲ ತಂಡದ ಬಗ್ಗೆ ರಡ್ಡು ಪಾತ್ರ ಬಂದು ವಿಜಯ ನೋಡಕ್ಕೆ ನೋಡೋದಿಲ್ಲ. ನಮಸ್ಕಾರ ಮಾತಾಡಿಗಳ ಧರ್ಮದೈವ ನಿಕುಲ್ಪುರ ತೂತರು ನಮ್ಮ ಜಿಲ್ಲೆಡು ಮಾತ್ರ ಬೇತೆ ರಾಜ್ಯೋಡು ಬೇತೆ ದೇಶೋಡು ಮಲ್ಲ ಪುಗರ್ತೇನೆ ಪಡೆ ಮಂಚಿನ ಸಿನಿಮಾ ಅವೇ ತಂಡ ಕುಡಂಜಿ ಸಿನಿಮಾ ಮಾಡ್ತಾನೆ ಧರ್ಮ ಚಾವಡಿ ಟೀಸರ್ ತೂನಗನೆ ನಿಮಗೆ ಮಲ್ಲ ಭರವಸೆ ಮೂಡಿದು ಬರ್ಕೊಂಡು ಪದಲ ಎಡ್ಡೆ ರೀತಿ ಮೂಡಿದು ಬೈದು ನಿತಿನ್ ರೈ ಕುಕ್ಕೊಳ್ಳಿ ಒಂಜಿ ಭವಿಷ್ಯದ ಒಂಜಿ ಮಲ್ಲ ನಿರ್ದೇಶಕನ ಆಪಿನಂಚಿನ ಒಂಜಿ ಸಾಧ್ಯತೆಗಳು ಈ ಸಿನಿಮಾದ ಮೂಲಕ ತೋಜಾದು ಕೊಡ್ತಾರೆ ದಯಮಲ್ತದ್ದು ಮಾತಲ್ಲ ಈ ಸಿನಿಮಾನು ಚಿತ್ರಮಂದಿರಕ್ಕೆ ಬರ್ತದೆ ಸುರುತವಾರಡೆ ಪೂರ್ಲ ಸುರುತವಾರ ರಡ್ನೇ ವಾರ ಮೂಜಿ ರಡ್ಡು ವಾರದೊಳ ತೂಂಡ ಮಾತ್ರ ನಿರ್ಮಾಪಕಗೆ ಲಾಭ ಐದು ಬೊಕ್ಕ ಥಿಯೇಟರ್ ದಕ್ಲೆಗೆ ಲಾಭ ತಿಕ್ಕೊಂಡು ಹಂಚಾದ ರಡ್ಡು ವಾರದೊಳೆ ಪುತ್ತೂರದ ಪೂರ ಚಿತ್ರಪ್ರೇಮಿಲು ಈ ಸಿನಿಮಾನ ತೂಲೆ ಚಿತ್ರತಂಡದ ಹಾರೈಕೆ ಮಾಡ್ತಲೆ ಪುತ್ತೂರದ ನಲ್ಲಾತ ಪ್ರತಿಭೆಗಳು ತುಳು ಚಿತ್ರರಂಗಕ್ಕೆ ಬರ್ರೆ ಸಾಧಿ ಮಲ್ತು ಕೊರಲಿ ಈ ಮೂಲಕ ನಟ್ಟೊಂದಿಲ್ಲ ಸೋಲ್ಮೇಲೆ ಮಾತಾಡ ಯಾನ್ ಜಾಸ್ತಿ ಪಾತ್ರ ಪೋಪುಜಿ ದಯಬಂಡ ಡ್ರಾಮಾಗ ಮಾತಿರಲ್ಲ ಕಾತೊಂದುಲ್ಲಾರು ಒಂಜಿ ವಾಕ್ಯ ನಿಗ್ಲಿಗೆ ಜುಲೈ 11 ನಮ್ಮ ಮೂವಿ ರಿಲೀಸ್ ಆವೊಂದುಂಡು ಕೂಡ ಒಂಜಿ ಇಗ್ಲಿಗೆ ಜಾಸ್ತಿ ಐನ್ ಅಪ್ಡೇಟ್ ತಿಕ್ಕೊಂಡ ಇನ್ಸ್ಟಾಗ್ರಾಮ್ ಆಲ್ಮೋಸ್ಟ್ ಮಸ್ತ್ ಜನ ಉಳ್ಳೇರು ಇನ್ಸ್ಟಾಗ್ರಾಮ್ ಐಟ್ ಧರ್ಮಚಾವಡಿ ಪೇಜ್ ಉಂಡು ಐನ್ ಒಂಜಿ ಫಾಲೋ ಕೊರ್ಲೆ ನಿಗ್ಲಿಗೆ ಏಪರ್ ರಿಲೀಸ್ ಆಪುಂಡು ಓಲೋಲು ಎಂಚಿನ ಈವೆಂಟ್ ಆವೊಂದು ಪುಂಡು ಐನ ಪೂರ ಅಪ್ಡೇಟ್ ನಿಗ್ಲೆ ತಿಕ್ಕೊಂಡು ಥ್ಯಾಂಕ್ ಯು ಬತ್ತದ ಎಂಗ್ಲೆ ಒಂಜಿ ಈ ಪ್ರೋತ್ಸಾಹ ಕೊರ್ನ ಮುಲ್ಪದ ಆಡಳಿತ ಮಂಡಳಿ ತಗ್ಲಿಗೆ ಮಾತೆರೆಗ್ಲ ಮಸ್ತ್ ಥ್ಯಾಂಕ್ಸ್ ಪಿಕ್ಚರ್ ದೂಲೆ ಜುಲೈ 11 ಥ್ಯಾಂಕ್ ಯು. ಈ ಒಂದು ಸಿನಿಮಾದ ಪ್ರೋಮೋವನ್ನು ನಡೆಸಿಕೊಟ್ಟ ಚಿತ್ರತಂಡದಲ್ಲಿ ಇರುವ ರಂಗಕೇಸರಿ ಶ್ರೀಯುತ ರಮೇಶ್ ರೈ ಕುಕ್ಕುವಳ್ಳಿ ಇವರಿಗೆ ನಮ್ಮೂರಿನ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ನಮ್ಮ ಸಮಿತಿಯ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯತ್ತ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಧ್ಯಕ್ಷರಾದ ಶ್ರೀಕುಮಾರ್ ಭಟ್, ಪುನರ್ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಜಯಪ್ರಕಾಶ್ ರೈಗಳು, ಜೊತೆಗೆ ಯುವಕ ಮಂಡಲದ ಅಧ್ಯಕ್ಷರಾದ ದಯಾನಂದ ವಿನಾಯಕ ನಗರ, ಯುವಕ ಮಂಡಲದ ಕಾರ್ಯದರ್ಶಿ ದಿನೇಶ್ ಪಂಬೇಜಾಲು, ಸ್ಥಾಪಕ ಕಾರ್ಯದರ್ಶಿ ರಾಧಾಕೃಷ್ಣ ಆರ್ ಕೋಡಿ ತಾವುಗಳು ವೇದಿಕೆಯತ್ತ ತೆರಳಬೇಕು. ಕರಾವಳಿಯ ಕಲಾ ಜಗತ್ತಿನಲ್ಲಿ ಚಿರಪರಿಚಿತವಾದ ಹೆಸರು ರಮೇಶ್ ರೈ ಕುಕ್ಕುವಳ್ಳಿ. ನಾಟಕವಾಗಲಿ ಸಿನಿಮಾ ರಂಗವಾಗಲಿ ಯಾವುದೇ ಪಾತ್ರಕ್ಕೂ ಜೀವ ತುಂಬುವ ದೈತ್ಯ ಪ್ರತಿಭೆ. ಬಾಲ್ಯದಿಂದಲೇ ಅಭಿನಯವನ್ನು ಕರಗತ ಮಾಡಿಕೊಂಡ ಅಭಿನಯ ಚತುರ. ಸಾಮಾಜಿಕ, ಕೌಟುಂಬಿಕ, ಪೌರಾಣಿಕ, ಜಾನಪದ ಹೀಗೆ 1000ಕ್ಕಿಂತಲೂ ಹೆಚ್ಚಿನ ನಾಟಕಗಳನ್ನು ಅಭಿನಯಿಸಿ ಸುಮಾರು 3000ಕ್ಕೂ ಅಧಿಕ ಪ್ರದರ್ಶನಗಳನ್ನು ನೀಡಿದ ಹೆಗ್ಗಳಿಕೆ ಇವರದು. ಇದಕ್ಕಾಗಿ ಅಭಿಮಾನಿಗಳಿಂದ ಪಡೆದ ಬಿರುದು ರಂಗಕೇಸರಿ, ತುಳುನಾಡ ಚಾಣಕ್ಯ ಇತ್ಯಾದಿ. ಶ್ರೀಯುತರಿಗೆ ನಮ್ಮ ಮಂದಿರದ ಪುನರ್ನಿರ್ಮಾಣಗೊಂಡು ಛಾಯಾಬಿಂಬ ಪ್ರತಿಷ್ಠಾ ಮಹೋತ್ಸವ ನಡೆಯುವ ಈ ಸುಂದರ ವೇದಿಕೆಯಲ್ಲಿ ಈ ಊರಿನ ಎಲ್ಲ ಕಲಾಭಿಮಾನಿಗಳ ಪರವಾಗಿ, ಭಕ್ತಾಭಿಮಾನಿಗಳ ಪರವಾಗಿ ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ದಿನ ನಮ್ಮ ಪ್ರತಿಷ್ಠಾ ಮಹೋತ್ಸವಕ್ಕೆ ನಮಗೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಬೇಕು ಅನ್ನುವಂಥದ್ದು ಈ ಭಾಗದ ಎಲ್ಲ ಭಗವದ್ಭಕ್ತರ ಮತ್ತು ಕಲಾಭಿಮಾನಿಗಳ ಒಂದು ಹೆಬ್ಬಯಕೆಯಾಗಿತ್ತು. ಈ ಒಂದು ಹೆಬ್ಬಯಕೆಗೆ ನಮಗೆ ಹೊಸ ಒಂದು
ಭಾಷ್ಯವನ್ನ ಬರೆದಂತ ಈ ವರ್ಷದ ಸೂಪರ್ ಹಿಟ್ ನಾಟಕ ಅದು ಛತ್ರಪತಿ ಶಿವಾಜಿ. ಶಿವದೂತೆ ಗುಳಿಗೆ ಎನ್ನುವ ನಾಟಕ ಸುಮಾರು 1,000 ಆಸುಪಾಸಲ್ಲಿದೆ. ಛತ್ರಪತಿ ಶಿವಾಜಿ ಕಳೆದ ಮಾರ್ಚ್ ತಿಂಗಳಲ್ಲಿ ಅದು ಪ್ರದರ್ಶನ ಆರಂಭಗೊಂಡಿದೆ. ಈಗ ನಮ್ಮಲ್ಲಿ ನಡೆಯುವಂಥದ್ದು ಅದು 51ನೆಯ ಪ್ರಯೋಗ. ಈ ಛತ್ರಪತಿ ಶಿವಾಜಿ ನಾಟಕದ ನಿರ್ದೇಶನವನ್ನ ಮಾಡಿದವರು ಶ್ರೀಯುತ ವಿಜಯಕುಮಾರ್ ಕೋಡ್ಯಾಲ್ಬೈಲ್. ಅವರ ಬಗ್ಗೆ ಈಗಾಗಲೇ ರಮೇಶ್ ರೈ ಕುಕ್ಕುವಳ್ಳಿ ಅವರು ಮಾತನಾಡಿದ್ರು. ಅವರೇ ಅವರ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಯಾರೋ ಸ್ಟಾರ್ ಕಲಾವಿದರಿಲ್ಲ. ಯಾರು ಬಂದು ನಾಟಕದಲ್ಲಿ ನನ್ನ ಜೊತೆ ಅಭಿನಯಿಸ್ತಾರೋ, ನನ್ನ ತಂಡದಲ್ಲಿ ಅಭಿನಯಿಸ್ತಾರೋ ಅವರು ಮುಂದಕ್ಕೆ ಸ್ಟಾರ್ ಪಟ್ಟವನ್ನ ಕಂಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದೇ ಒಬ್ಬನ ನಟನನ್ನ ಉಲ್ಲೇಖ ಮಾಡ್ತೇವೆ. ಕಳೆದ ಶಿವದೂತ ಗುಳಿಗೆಯಲ್ಲಿ ಗುಳಿಗ ಪಾತ್ರವನ್ನ ಮಾಡಿದಾತ ಕಾಂತಾರ ಫಿಲ್ಮ್ನಲ್ಲಿ ಮಿಂಚಿದ್ದಾನೆ. ಈ ರೀತಿ ಸಾಮಾನ್ಯ ಒಬ್ಬ ವ್ಯಕ್ತಿಯನ್ನ ಅಸಾಮಾನ್ಯ ಕಲಾವಿದನಾಗಿ ಬೆಳೆಸುವಂತಹ ಶಕ್ತಿ ಇರುವ ಶ್ರೇಷ್ಠ ನಿರ್ದೇಶಕ ಇದ್ರೆ ಅದು ವಿಜಯಕುಮಾರ್ ಕೋಡ್ಯಾಲ್ಬೈಲ್. ಈ ಮಣ್ಣಿಗೆ ತಾವು ಆಗಮಿಸಿದ್ದೀರಾ. ಸೇರಿರುವ ಎಲ್ಲ ಕಲಾಭಿಮಾನಿಗಳ ಭಕ್ತಾಭಿಮಾನಿಗಳ ಪರವಾಗಿ ತಮ್ಮನ್ನ ಕೂಡ ಈ ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ನನಗೆ ಯುವ ಕಮಂಡಲ ಇಲ್ಲೊಂದು ಅದ್ಭುತ ನಾಟಕ ಮೂಡಿ ಬರಬೇಕು. ಹಲವು ವರ್ಷಗಳಿಂದ 24 ವರ್ಷಗಳಿಂದ ಇಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇತ್ತು. ಹಿಂದೆಲ್ಲ ಈ ಭಜನಾ ಮಂದಿರದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಕಲಾವಿದರನ್ನೊಳಗೊಂಡು ದಯಾನಂದ ರೈ ಕೋರ್ಮಂಡ ಅವರ ನಿರ್ದೇಶನದಲ್ಲಿ ಇಲ್ಲಿ ಹಲವು ನಾಟಕಗಳನ್ನ ಊರಿನ ಕಲಾವಿದರು ಅಭಿನಯಿಸ್ತಾ ಇದ್ರು. ಆದ್ರೆ ಈಗ್ಯಾರು ಊರಿನ ಕಲಾವಿದರಿಗೆ ಇಲ್ಲಿ ಅಭಿನಯಿಸಲಿಕ್ಕೆ ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಪ್ರಖ್ಯಾತ ತಂಡವೊಂದನ್ನು ಕರೆಸಬೇಕು ಅಂತ ಹೇಳಿದಾಗ ನಮ್ಮ ಪುನರ್ನಿರ್ಮಾಣ ಸಮಿತಿಗೆ ಅದು ಮಾಡಲೇಬೇಕು ಅಂತೇಳಿ ಹೆಚ್ಚು ಒತ್ತಡವನ್ನು ತಂದು ಅದರ ಸಂಪೂರ್ಣ ಖರ್ಚು ವೆಚ್ಚವನ್ನು ನಾವು ಭರಿಸ್ತೇವೆ ಅಂತೇಳಿ ಧೈರ್ಯವನ್ನು ಕೊಟ್ಟವರು ಸಿದ್ಧಿವಿನಾಯಕ ಯುವಕ ಮಂಡಲ. ಈ ಸಿದ್ಧಿವಿನಾಯಕ ಯುವಕ ಮಂಡಲದ ಅಧ್ಯಕ್ಷರಾದ ಶ್ರೀಯುತ ದಯಾನಂದ ವಿನಾಯಕ ನಗರ ಇವರು ಎಲ್ಲರ ಪರವಾಗಿ ಈ ಸನ್ಮಾನವನ್ನ ಗೌರವವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮ ಹೃದಯದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇನ್ನೊಂದು ಪ್ರಕಟಣೆಯನ್ನ ಕೊಡ್ತಾ ಇದ್ದೇವೆ. ನಿನ್ನೆ ತಾನೇ ನಮ್ಮೂರಿನ ಇನ್ನೋರ್ವರು ಪ್ರತಿಭಾನ್ವಿತರು ಶ್ರೀಯುತ ದಯಾನಂದ ರೈ ಬೆಟ್ಟಂಪಾಡಿಯವರು ನಮ್ಮೂರಿನವರೇ. ಅವರ ಮಗಳು ನಮಗೆಲ್ಲ ಚಿರಪರಿಚಿತ ಬಾಲ ಕಲಾವಿದೆ ಕುಮಾರಿ ದೀಕ್ಷಾ ರೈ ಅಭಿನಯದ ಸ್ಕೂಲ್ ಲೀಡರ್ ಎನ್ನುವಂತಹ ಒಂದು ಚಲನಚಿತ್ರ, ಕನ್ನಡ ಚಲನಚಿತ್ರ ಇವತ್ತಿನ ದಿನ ಬಿಡುಗಡೆಗೊಂಡಿದೆ. ಹಲವು ಚಿತ್ರಮಂದಿರಗಳಲ್ಲಿ ಇದರ ಯಶಸ್ವಿ ಪ್ರದರ್ಶನ ಮೊದಲ ದಿನದಲ್ಲಿ ಆಗಿದೆ. ಈ ಚಿತ್ರವನ್ನ ಕೂಡ ನಾವೆಲ್ಲರೂ ವೀಕ್ಷಿಸಿ ಆ ಇಡೀ ಚಿತ್ರತಂಡವನ್ನ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಈ ಒಂದು ಸಣ್ಣ ಸಮಾರಂಭವನ್ನ ಇಲ್ಲಿಗೆ ಕೊನೆಗೊಳಿಸಿ ನೇರವಾಗಿ ನಾವು ನಾಟಕದತ್ತ ತೆರಳುತ್ತಾ ಇದ್ದೇವೆ.